ವೀಕ್ಷಕರ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸದ್ಯ ತಾಂತ್ರಿಕವಾಗಿರುವಂತಹ ಸಮಸ್ಯೆಗಳಿಂದ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮ ಸ್ವಲ್ಪ ತಡವಾಗಿ ಆಯೋಜನೆ ಮಾಡ್ತಾ ಇದ್ದೀವಿ. ಕ್ಷಮೆ ಇರಲಿ ಆ ಒಂದು ವಿಚಾರಕ್ಕೆ. ಜೊತೆಗೆ ಕ್ಷಮೆ ಬಹಳಷ್ಟು ವಿಚಾರಗಳಿಗೆ ಬಹುಶಃ ಇರಬೇಕಾಗುತ್ತೆ ಅನ್ನುವಂಥದ್ದು. ಆದರೆ ಇಂತಹ ಕೆಲವೊಂದು ವಿಚಾರಗಳಿಗೆ ಕ್ಷಮೆ ಕೊಡುವಂಥದ್ದು ಎಷ್ಟು ಸರಿ ಅನ್ನೋದು ನನ್ನ ಪ್ರಶ್ನೆ. ಯಾಕಂತ ಈ ವಿಚಾರಕ್ಕೆ ನಾನು ಮಾತಾಡ್ತಿದ್ದೀನಿ ಅಂತ ಬಂದಾಗ ಸದ್ಯ ನಮ್ಮ ಕರಾವಳಿ ಭಾಗದಲ್ಲಿ ಬಹಳಷ್ಟು ಚರ್ಚೆ ಆಗ್ತಾ ಇರುವಂತಹ ಒಂದು ಪೋಸ್ಟ್, ಒಂದು ಸೋಷಿಯಲ್ ಮೀಡಿಯಾದ ಪೋಸ್ಟ್, ಇದು ಸಾಮಾನ್ಯವಾಗಿರುವಂತಹ ಸೋಷಿಯಲ್ ಮೀಡಿಯಾದ ಪೋಸ್ಟ್ ಆಗ್ತಾ ಇದ್ರೆ ಅವರ ವೈಯಕ್ತಿಕ ಭಾವನೆಗಳು, ಅವರ ವೈಯಕ್ತಿಕ ವಿಚಾರಗಳಂತ ಹೇಳ್ತಾ ಇದ್ರೆ ಯಾವನೋ ಕೂಡ ಚರ್ಚೆ ಮಾಡ್ತಾ ಇರಲಿಲ್ಲ. ಆದರೆ ಇದು ನಮ್ಮ ದೇಶ, ನಮ್ಮ ಭಾರತ ದೇಶವನ್ನು ನಾವು ಎಷ್ಟು ಗೌರವದಿಂದ ಕಾಣ್ತೀವಿ ಅನ್ನುವಂತಹ ನಿಟ್ಟಿನಲ್ಲಿ ನಮಗೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಆದರೆ ಈ ಭಾರತ ದೇಶವನ್ನು ನಾನು ದ್ವೇಷಿಸ್ತೀನಿ ಅನ್ನುವಂಥದ್ದು ಇದೇ ನೆಲದಲ್ಲಿ ಹುಟ್ಟಿ, ಇದೇ ನೆಲದಲ್ಲಿ ಬೆಳೆದು, ಇದೇ ನೆಲದಲ್ಲಿ ಸ್ಥಾನಮಾನವನ್ನು ಹೊಂದಿ, ಇದೇ ನೆಲದಲ್ಲಿ ಒಂದು ಹಂತಕ್ಕೆ ಬೆಳೆದು ಅಥವಾ ಅತ್ಯುನ್ನತ ಹಂತಕ್ಕೆ ಬೆಳೆದು ವೃತ್ತಿಯಲ್ಲಿ ವೈದ್ಯರಾಗಿ ಕಲಿತು ವ್ಯಾಸಂಗವನ್ನು ಮಾಡಿ ಭಾರತ ದೇಶದ ನೆಲವನ್ನು, ಜಲವನ್ನು, ಅನ್ನವನ್ನು, ಆಹಾರವನ್ನು, ನೀರನ್ನು ಸೇವಿಸಿ ನಮಗೆ ದ್ರೋಹ ಬಗೆಯುವಂತಹ ವಿಕೃತ ಮನಸ್ಥಿತಿಗಳು ನಮ್ಮ ಭಾರತ ದೇಶದಲ್ಲಿದೆ ಮಾತ್ರ ಅಲ್ಲ, ನಮ್ಮ ನಾಡಿನಲ್ಲಿದೆ ಮಾತ್ರ ಅಲ್ಲ, ನಮ್ಮ ಮಂಗಳೂರಿನಲ್ಲೇ ಇದೆ. ನಮ್ಮ ಮಂಗಳೂರಿನಲ್ಲಿ ಇಂತಹ ವಿಕೃತ ಮನಸ್ಥಿತಿ ಇರುವಂತಹ ವೈದ್ಯೆಯೊಬ್ಬಳು ಇದ್ದಾರೆ ಅನ್ನುವಂಥದ್ದೇ ಬಹಳಷ್ಟು ಶಾಕಿಂಗ್ ಆಗಿರುವಂತಹ ವಿಚಾರ. ಬಹಳಷ್ಟು ಆಕ್ರೋಶ ಆಗುತ್ತೆ ಆ ವೈದ್ಯೆ, ಆ ಮಹಿಳೆ ಮಾಡಿರುವಂತಹ ಪೋಸ್ಟನ್ನು ನೋಡುವಾಗ. ಯಾಕೆಂದರೆ ನಮ್ಮ ಭಾರತ ದೇಶ ಎಷ್ಟು ಪವಿತ್ರ, ಇಲ್ಲಿ ಹುಟ್ಟಬೇಕು ಅಂತ ಹೇಳಿದಾಗ ಪುಣ್ಯ ಮಾಡಿರಬೇಕು ಅನ್ನುವಂತಹ ಒಂದು ವಿಚಾರದಿಂದ, ಅನ್ನುವಂತಹ ತತ್ವದಿಂದ, ಅನ್ನುವಂತಹ ಒಂದು ನಂಬಿಕೆಯಿಂದ ಬದುಕಿದವರು ನಾವೆಲ್ಲರೂ ಕೂಡ, ಜೊತೆಗೆ ನೀವೆಲ್ಲರೂ ಕೂಡ. ಆದರೆ ಈ ಭಾರತ ದೇಶವನ್ನೇ ನಾನು ದ್ವೇಷಿಸ್ತೀನಿ ಅನ್ನುವಂತಹ ಹೇಳುವಂತಹ ಒಬ್ಬರು ಮಹಿಳೆ ಇದ್ದಾರೆ, ಅಥವಾ ಆಕೆ ವೃತ್ತಿಯಲ್ಲಿ ವೈದ್ಯ ಆಗಿದ್ದಾಳೆ, ಆಕೆಗೆ ಏನಾದರೂ ಅನ್ಯಾಯ ಮಾಡಿದೆಯಾ ಈ ದೇಶ ಅಥವಾ ಈ ನಮ್ಮ ನಾಡು ಅನ್ನುವಂತಹ ಪ್ರಶ್ನೆ. ಆದರೆ ಯಾತಕ್ಕೋಸ್ಕರ ಈ ಸಂದರ್ಭ ಆಕೆಗೆ ನಮ್ಮ ದೇಶದ ಮೇಲೆ ದ್ವೇಷ ಬಂತು, ನಮ್ಮ ಭಾರತ ದೇಶದ ಮೇಲೆ ದ್ವೇಷ ಯಾಕೆ ಬಂತು ಆಕೆಗೆ ಈಗ ಅನ್ನುವಂಥದ್ದೇ ಪ್ರಶ್ನೆ. ಒಂದು ಕಡೆ ಪಹಲ್ಗಾಮ್ನ ಒಂದು ವಿಚಾರವಾಗಿ ಇಡೀ ದೇಶ ಬಹಳಷ್ಟು ಆಕ್ರೋಶದಿಂದ ಹೊತ್ತಿ ಉರಿತಾ ಇದ್ರೆ, ಇನ್ನೊಂದು ಕಡೆ ಇಂತಹ ಒಂದು ಘಟನೆಗಳು. ಇನ್ನೊಂದು ಕಡೆ ನಮ್ಮ ರಾಜ್ಯದಲ್ಲೂ ಕೂಡ ಒಂದು ಕಡೆಯಲ್ಲಿ ಯಾವ ರೀತಿ ರಸ್ತೆಯಲ್ಲಿ ಬಿದ್ದಿರುವಂತಹ ಪಾಕಿಸ್ತಾನದ ಫ್ಲಾಗ್ ಅನ್ನ ಎತ್ತಿ ಜೋಪಾನ ಮಾಡಿದಂತಹ ಮಹಿಳೆಯರು ನಮಗೆ ಕಾಣಲಿಕ್ಕೆ ಸಿಗ್ತಾರೆ. ಅದೇ ರೀತಿ ನಮ್ಮ ಮಂಗಳೂರಿನಲ್ಲಿ ನಡೆದಿರುವಂತಹ ಈ ಒಂದು ಘಟನೆ, ಒಂದು ಆಸ್ಪತ್ರೆಯ ವೈದ್ಯೆ ಮಾಡಿರುವಂತಹ ಈ ಒಂದು ಸೋಷಿಯಲ್ ಮೀಡಿಯಾದ ಪೋಸ್ಟ್ ಬಹಳಷ್ಟು ವೈರಲ್ ಆಗ್ತಾ ಇದೆ ಮಾತ್ರ ಅಲ್ಲ, ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ನಾಟ್ ಓನ್ಲಿ ನಮ್ಮ ದೇಶದ ಬಗ್ಗೆ ಮಾತಾಡಿರುವಂಥದ್ದು, ಕೊಳಕು ಹಿಂದೂಗಳು ಅನ್ನುವಂತಹ ನಿಟ್ಟಿನಲ್ಲಿ ಪದ ಬಳಕೆಯನ್ನು ಮಾಡಿ ಹಿಂದೂಗಳನ್ನು ಕೂಡ ಅವಾಚ್ಯವಾಗಿ ನಿಂದಿಸಿದ್ದಾಳೆ. ಈ ಹಿಂದೂಗಳಿಂದ, ಕೊಳಕು ಹಿಂದೂಗಳಿಂದ ಆಕೆಯನ್ನು ಕಾಪಾಡಬೇಕಂತೆ. ಇಂತಹ ಮನಸ್ಥಿತಿ ಉಳ್ಳಂಥವರು ನಮ್ಮ ಸಮಾಜದಲ್ಲಿ, ನಮ್ಮ ಮಂಗಳೂರಲ್ಲಿ ಇದ್ದಾರೆ ಅನ್ನುವಂಥದ್ದೇ ಬಹಳಷ್ಟು ನಾಚಿಕೆಗೇಡಿನ ಸಂಗತಿ. ಯಾರವರು, ಏನು ವಿಚಾರ ನೋಡ್ಕೊಂಬನ್ನಿ. ಐಲ್ಯಾಂಡ್ ಹಾಸ್ಪಿಟಲಲ್ಲಿ ಒಂದು ಲೇಡಿ ಡಾಕ್ಟರ್ ಕೆಲಸ ಮಾಡ್ತಾ ಇದ್ದಾರೆ. ಆ್ಯಂಡ್ ಅವಳು NT ಇಂಡಿಯಾ ಪೋಸ್ಟ್ ಹಾಕಿದ್ದಾರೆ. ಸೊ ಇಮಿಡಿಯೇಟ್ಲಿ ನಾವು ಶಿವಮೊಗ್ಗ ಕಾಗ್ನಿಷನ್ ತಗೊಂಡು ಹಾಸ್ಪಿಟಲ್ದು ಗಮನಕ್ಕೆ ತಂದಿದ್ದೀವಿ. ಹಾಸ್ಪಿಟಲ್ ಕಂಪ್ಲೇಂಟ್ ಆಧಾರ ಮೇಲೆ ನಾವು 353 BNS ಪ್ರಕಾರ ಕೇಸ್ ದಾಖಲು ಮಾಡಿ ತನಿಖೆ ಮುಂದುವರಿಸಿದ್ದೀವಿ. ಯಾವ ಮೊಬೈಲ್ ಅವಳು ಬಳಕೆ ಮಾಡಿದ್ದಾರೆ ಅದರದ್ದು ದೂರು ಕೂಡ ನಾವು ಈಗ ಸೀಸ್ ಮಾಡಿ ಫೊರೆನ್ಸಿಕ್ ಎವಿಡೆನ್ಸಸ್ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಐಲ್ಯಾಂಡ್ ಹಾಸ್ಪಿಟಲಲ್ಲಿ ಒಂದು ಲೇಡಿ ಡಾಕ್ಟರ್ ಕೆಲಸ ಮಾಡ್ತಾ ಇದ್ದಾರೆ. ಆ್ಯಂಡ್
ಇದು ಬಹಳಷ್ಟು ನಾಚಿಕೆಗೇಡಿನ ಸಂಗತಿ. ಒಂದು ಕಡೆ ಇಲ್ಲಿ ನಮ್ಮ ದೇಶದ ಮೇಲೆ, ಭಾರತ ದೇಶದ ಮೇಲೆ, ಇದೇ ಮಣ್ಣಿನಲ್ಲಿ ಹುಟ್ಟಿ, ಇದೇ ದೇಶದಲ್ಲಿ ಹುಟ್ಟಿ, ಇಲ್ಲಿರುವಂತಹ ನೆಲ, ಜಲ, ನೀರು, ಅನ್ನ, ಆಹಾರ ಎಲ್ಲವನ್ನು ಕುಡಿದು ಬದುಕಿದಂತಹ ಮಹಿಳೆ, ಹೆಣ್ಮಗಳೊಬ್ಬಳು ಹೇಳುವಂತಹ ಮಾತಿದು. ಬಹಳಷ್ಟು ನಾಚಿಕೆಗೇಡಿನ ವಿಚಾರ. ಇಂತಹ ಮನಸ್ಥಿತಿಗಳು, ಇಂತಹ ವಿಕೃತ ಮನಸ್ಥಿತಿಗಳು ನಮ್ಮ ದೇಶದಲ್ಲಿದೆ ಮಾತ್ರ ಅಲ್ಲ, ನಮ್ಮ ಮಂಗಳೂರಿನಲ್ಲೇ ಇದೆ ಅನ್ನುವಂಥದ್ದಕ್ಕೆ ಬಹಳಷ್ಟು ನಾಚಿಕೆಯಾಗುತ್ತೆ ಒಂದು ವಿಚಾರ. ಯಾಕಂದರೆ ನೇರವಾಗಿ ಆ ಮಹಿಳೆ, ಆ ವೈದ್ಯೆ ಹೇಳ್ತಾಳೆ, ಆಫೀಫಾ ಅನ್ನುವಂತಹ ವೈದ್ಯೆ, ಪ್ರತಿಷ್ಠಿತ ಮಂಗಳೂರಿನ ಆಸ್ಪತ್ರೆಯ ವೈದ್ಯೆ ಆಫೀಫಾ ಫಾತಿಮಾ ಅನ್ನುವಂತಹ ಮಹಿಳೆ ಹೇಳುವಂತಹ ಒಂದು ವಿಚಾರ ನೋಡಿ, ಕೇಳುವಾಗಲೇ ಕೋಪ ಬರುತ್ತೆ. ಯಾಕಂದರೆ ನಮ್ಮ ದೇಶವನ್ನು ದ್ವೇಷಿಸ್ತಾಳಂತೆ ಆ ಮಹಿಳೆ. ಮಂಗಳೂರಿನ ವೈದ್ಯೆ ಆಫೀಫಾ ಫಾತಿಮಾ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಬಹಳಷ್ಟು ಆಕ್ರೋಶವನ್ನು ಹುಟ್ಟು ಮಾಡಿದೆ. ಕರಾವಳಿ ಭಾಗದಲ್ಲಿ, ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ವೈದ್ಯೆಯಾಗಿರುವಂತಹ ಆಫೀಮಾ ಅವರು ಏನು ಹೇಳಿದ್ದಾರೆ ಅಂತ ಬಂದಾಗ, ಎಸ್, ಭಾರತ ದೇಶವನ್ನು ಆಕೆ ದ್ವೇಷಿಸ್ತಾಳಂತೆ. ಭಾರತ ದೇಶವನ್ನು ಆಕೆ ದ್ವೇಷಿಸ್ತಾಳಂತೆ. ನಾನು ಭಾರತವನ್ನು ದ್ವೇಷಿಸ್ತೇನೆ ಅನ್ನುವಂತಹ ನಿಟ್ಟಿನಲ್ಲಿ ಹೇಳಿರುವಂತಹ ಮಂಗಳೂರಿನ ವೈದ್ಯೆ ಅವಳು ನೇರವಾಗಿ ಎಕ್ಸ್ ಖಾತೆಯಲ್ಲಿ ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತಾಳೆ. ಅಷ್ಟು ಅವಳಿಗೆ ಕಿರಿಕಿರಿ ಆಗುತ್ತೆ ನಮ್ಮ ಭಾರತ ದೇಶವನ್ನು ನೋಡಿದಾಗ. ನಾನು ಭಾರತವನ್ನು ದ್ವೇಷಿಸ್ತೇನೆ ಅನ್ನುವಂತಹ ಮಂಗಳೂರಿನ ವೈದ್ಯೆ, ವೃತ್ತಿಯಲ್ಲಿ ವೈದ್ಯೆ, ಚೆನ್ನಾಗಿ ಓದಿದ್ದಾಳೆ, ಆದರೆ ಬುದ್ಧಿ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಹುಟ್ಟಿದಂತಹ ದೇಶ, ಇರುವಂತಹ ದೇಶಕ್ಕೆ ಯಾವ ರೀತಿ ಗೌರವ ಕೊಡಬೇಕು ಅನ್ನೋದು ಗೊತ್ತಿಲ್ಲ ಇಂಥವ್ರುಗಳಿಗೆ. ಸಾಮಾಜಿಕ ಜಾಲತಾಣದಲ್ಲಿ ದೇಶ ವಿರೋಧಿ ಪೋಸ್ಟನ್ನು ಹಾಕಿರುವಂತಹ ಮಹಿಳೆ, ಸಾಮಾಜಿಕ ಜಾಲತಾಣದಲ್ಲಿ ದ್ವೇಷ ವಿರೋಧಿಯಾಗಿರುವಂತಹ ಇಂತಹ ವಿಕೃತ ಪೋಸ್ಟನ್ನು ಹಾಕಿರುವಂತಹ ಮಹಿಳೆ ಅಂದರೆ ಇದು ಬಹಳಷ್ಟು ಜನರಿಗೆ ಇನ್ನು ಮುಂದಕ್ಕೆ ಏನು ಸ್ಫೂರ್ತಿಯಾಗುತ್ತೆ, ಬಹುಶಃ ನಾಚಿಕೆ ಆಗುತ್ತೆ. ಯಾಕಂದರೆ ಮಂಗಳೂರಿನ ವೈದ್ಯೆ ಆಸಿಫಾ ಫಾತಿಮಾ ದೇಶ ವಿರೋಧಿ ಪೋಸ್ಟ್ ಇದು. ತಾವು ಗಮನಿಸಿ, ಪಕ್ಕದಲ್ಲಿರುವಂತಹ ಪೋಸ್ಟ್ ಎಕ್ಸ್ ಖಾತೆಯಲ್ಲಿರುವಂತಹ ಪೋಸ್ಟ್, ಅದು ಆಫೀಫಾ ಫಾತಿಮಾ ಮಾಡಿರುವಂತಹ ಪೋಸ್ಟ್. ಈ ಪೋಸ್ಟನ್ನು ನೋಡಿದಾಗ ಮಂಗಳೂರಿನ ಪಾಂಡೇಶ್ವರ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ FIR ದಾಖಲಾಗಿದೆ. ಸುಮೋಟ ಕೇಸನ್ನು ದಾಖಲು ಮಾಡ್ತಾರೆ. ಮಂಗಳೂರಿನ ಪಾಂಡೇಶ್ವರ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ ಈ ಆಫೀಫಾ ಫಾತಿಮಾ ವಿರುದ್ಧ. ಯಾಕಂದರೆ ಇಂತಹ ದೇಶ ವಿರೋಧಿ ಪೋಸ್ಟ್ ಹಾಕಿರುವಂತಹ ಆಫೀಫಾ ಫಾತಿಮಾ ಎಕ್ಸಾಕ್ಟ್ಲಿ FIR ದಾಖಲಾಗುತ್ತೆ. ಅಟ್ ದ ಸೇಮ್ ಟೈಮ್ ಆಕೆಯನ್ನು ಹುದ್ದೆಯಿಂದಲೂ ಕೂಡ, ವೈದ್ಯ ವೃತ್ತಿಯಿಂದಲೂ ಕೂಡ, ಅಂದರೆ ಆ ಹಾಸ್ಪಿಟಲ್ನಲ್ಲಿರುವಂತಹ ಹುದ್ದೆಯಿಂದ ಆಕೆಯನ್ನು ಆಸ್ಪತ್ರೆಯವರು ವಜಾ ಮಾಡ್ತಾರೆ. ಇದು ಒಳ್ಳೆಯ ಸ್ಟ್ಯಾಂಡ್ ಆಸ್ಪತ್ರೆಯವರು ತೆಗೆದುಕೊಂಡಿರುವಂಥದ್ದು. ಅಟ್ ದ ಸೇಮ್ ಟೈಮ್ ಈ ಒಂದು ಮನಸ್ಥಿತಿಯ ಬಗ್ಗೆ ಭಾಳಷ್ಟು ಚರ್ಚೆ ಆಗ್ತಾ ಇದೆ. ಒಂದು ಕಡೆ ಆ ಹೆಣ್ಮಗಳಿಗೆ ಏನೋ ಸಮಸ್ಯೆ ಆಗಿತ್ತು, ಅಥವಾ ಸಮಾಜದಿಂದ ಅನ್ಯಾಯ ಆಗಿದೆ, ಅಥವಾ ಸಾಧ್ಯ ಇಲ್ಲ ಆ ರೀತಿ ಮಾತುಗಳನ್ನು ಯಾವಳು ಕೂಡ ಆಡಲ್ಲ. ಒಂದು ವೇಳೆ ಸಮಾಜದಿಂದ ಅನ್ಯಾಯ ಆಗಿದೆ ಅಂತ ಬಂದಾಗ ಫ್ರಸ್ಟ್ರೇಷನ್ ಆಗಿ ಏನೋ ಒಂದು ಮಾತನ್ನು ಆಡಬಹುದಿತ್ತು ಅನ್ನುವಂಥದ್ದು ನಾವು ಅಂದ್ಕೊಳ್ತಾ ಇದ್ರೆ, ಇಲ್ಲಿ ಆ ಹೆಣ್ಮಗಳು ವೃತ್ತಿಯಲ್ಲಿ ವೈದ್ಯೆ ಆಗಿದ್ದಾಳೆ, ಒಂದು ಉನ್ನತ ಸ್ಥಾನಮಾನದಲ್ಲಿದ್ದಾಳೆ, ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ವೃತ್ತಿಯಲ್ಲಿ ವೈದ್ಯೆಯಾಗಿರುವಂತಹ ಮಹಿಳೆಗೆ ಇಂತಹ ಮೈಂಡ್ಸೆಟ್ ಬರುತ್ತೆ, ನಮ್ಮ ದೇಶವನ್ನು ದ್ವೇಷಿಸ್ತಾಳೆ ಅಂತ ಬಂದಾಗ ಏನು ಇದು ಕತೆ? ಈ ಮೈಂಡ್ಸೆಟ್ ಏನು? ಯಾತಕ್ಕೋಸ್ಕರ ಆ ಮಹಿಳೆ, ಆ ವೈದ್ಯೆ ದೇಶವನ್ನು ಹೇಟ್ ಮಾಡಬೇಕು, ದೇಶವನ್ನು ಯಾತಕ್ಕೋಸ್ಕರ ದ್ವೇಷಿಸಬೇಕು ಅನ್ನುವಂತಹ ಪ್ರಶ್ನೆ ಹುಟ್ಟು ಹಾಕಿರುವಂಥದ್ದು. ಎಲ್ಲವೂ ಕೂಡ ಆಕೆಗೆ ಈ ದೇಶ ಕೊಟ್ಟಿದೆ, ಒಳ್ಳೆಯ ಹುದ್ದೆ ಕೊಟ್ಟಿದೆ, ಒಳ್ಳೆಯ ಸ್ಥಾನಮಾನ ಕೊಟ್ಟಿದೆ, ಒಳ್ಳೆಯ ಸ್ಥಾನಮಾನದಲ್ಲಿ ಆ ಮಹಿಳೆ ಇದ್ದಾಳೆ, ವೈದ್ಯೆ ಆಗಿದ್ದಾಳೆ ಅಂತ ಬಂದಾಗ ಒಳ್ಳೆಯ ವಿದ್ಯೆಯನ್ನು ಕೂಡ ಈ ದೇಶ ಕೊಟ್ಟಿದೆ. ಎಲ್ಲವೂ ಕೂಡ ಕೊಟ್ಟಿದ್ದು ಕೂಡ ಈ ದೇಶವನ್ನು ದ್ವೇಷಿಸುವಂತಹ ಹಿಂದಿರುವಂತಹ ಅಜೆಂಡಾ ಏನು ಅಂತ ಬಂದಾಗ, ಎಸ್, ಎಕ್ಸಾಕ್ಟ್ಲಿ ಆಕೆ ಆ ಬಗ್ಗೆ ಮೆನ್ಷನನ್ನು ಕೂಡ ಮಾಡಿದ್ದಾಳೆ. ಏನು ಮೆನ್ಷನ್ ಮಾಡಿದ್ದಾಳೆ ಅಂತ ಬಂದಾಗ, ಎಸ್, ಆಕೆಗೆ ಹಿಂದೂಗಳು ದೊಡ್ಡ ತಲೆಬಿಸಿಯಂತೆ, ಹಿಂದೂಗಳು ದೊಡ್ಡ ತಲೆಬಿಸಿಯಂತೆ, ಕೊಳಕು ಹಿಂದೂಗಳಂತೆ, ಆ ಕೊಳಕು ಹಿಂದೂಗಳಿಂದ ಆಕೆಯನ್ನು ಕಾಪಾಡಬೇಕಂತೆ, ಆ ಕೊಳಕು ಹಿಂದೂಗಳು ಆಕೆಯ ಹಿಂದೆ ಬಿದ್ದಿದ್ದಾರಂತೆ. ಇದನ್ನು ನೋಡಿದಾಗ ಏನಪ್ಪ, ಇವರುಗಳು ವೈದ್ಯೋ ನಾರಾಯಣ ಹರಿ ಅಂತ ಹೇಳ್ತೀವಿ ನಾವುಗಳು. ವೈದ್ಯರಿಗೆ ಧರ್ಮಗಳು ಬರಲ್ಲ, ಜಾತಿಗಳು ಬರಲ್ಲ, ಇದು ಏನು ಬರಲ್ಲ ವೈದ್ಯರಿಗೆ. ಆದರೆ ಈ ಮಹಿಳೆಯ ಮನಸ್ಥಿತಿಯಲ್ಲಿರುವಂಥದ್ದು ಏನು? ಹೆಲ್ಪ್ ಸ್ಟಿಂಕಿ ಹಿಂದೂಸ್ ಬಿಹೈಂಡ್ ಮೀ
ಅನ್ನುವಂತಹ ಪದವನ್ನು ಆಕೆ ಬಳಕೆ ಮಾಡಿದ್ದಾಳೆ. ಹೆಲ್ಪ್ ಸ್ಟಿಂಕಿ ಹಿಂದೂಸ್ ಬಿಹೈಂಡ್ ಮೀ ಅನ್ನುವಂತಹ ಒಂದು ಬರಹ. ಅಂದರೆ ಕೊಳಕು ಹಿಂದೂಗಳು ನನ್ನ ಹಿಂದೆ ಬಿದ್ದಿದ್ದಾರೆ, ಕಾಪಾಡಿ ಕೊಳಕು ಹಿಂದೂಗಳು ನನ್ನ ಹಿಂದೆ ಬಿದ್ದಿದ್ದಾರೆ ಅನ್ನುವಂತಹ ಪೋಸ್ಟನ್ನು ಆಕೆ ಹಾಕಿದ್ದಾಳೆ. ಎಸ್, ಓಕೆ, ಒಂದು ಧರ್ಮದಿಂದ ತಮ್ಗಳಿಗೆ ಅನ್ಯಾಯ ಆಗಿದೆ, ಅಥವಾ ಒಂದು ಧರ್ಮವನ್ನು ತಮ್ಗಳಿಗೆ ಕಂಡ್ರೆ ಆಗಲ್ಲ, ಅಥವಾ ಒಂದು ಧರ್ಮ ತಮ್ಮ ಪ್ರಕಾರ ಕೊಳಕು. ಎಸ್, ಓಕೆ, ಒಪ್ಕೊಳ್ಳೋಣ. ದೇಶ ಏನು ಮಾಡಿತ್ತು ಇವ್ರುಗಳಿಗೆ? ದೇಶ ಏನು ಮಾಡಿತ್ತು? ಭಾರತ ದೇಶದ ಮೇಲೆ ಯಾಕೆ ದ್ವೇಷ ಬರುತ್ತೆ ಅನ್ನುವಂತಹ ಪ್ರಶ್ನೆ, ಇಂತಹ ಮೈಂಡ್ಸೆಟ್ ಹೇಗೆ ಬರುತ್ತೆ ಅನ್ನುವಂತಹ ಪ್ರಶ್ನೆ. ಜೊತೆಗೆ ಆಕೆ ಬರಿತಾಳೆ, ಆಮ್ ಐ ಇಂಡಿಯನ್? ಎಸ್. ಡು ಐ ಹೇಟ್ ಇಂಡಿಯಾ? ಎಸ್ ಅನ್ನುವಂತಹ ವಿಚಾರವನ್ನು ಬರಿತಾಳೆ. ಅಂದರೆ ಹೌದು ನಾನು ಭಾರತೀಯಳು, ಅದನ್ನು ಒಪ್ಕೊಳ್ತಾಳೆ. ಹೌದು ಆಕೆ ಭಾರತೀಯಳು, ಹೌದು ನಾನು ಭಾರತೀಯಳು ಅನ್ನುವಂಥದ್ದನ್ನು ಆಕೆ ಒಪ್ಕೊಳ್ತಾಳೆ. ಅಟ್ ದ ಸೇಮ್ ಟೈಮ್ ಹೌದು ನಾನು ಭಾರತವನ್ನು ದ್ವೇಷಿಸ್ತೇನೆ ಅನ್ನುವಂತಹ ಪೋಸ್ಟನ್ನು ಕೂಡ ಆಕೆ ಹಾಕ್ತಾಳೆ. ಆಮ್ ಐ ಇಂಡಿಯನ್? ಎಸ್. ಡು ಐ ಹೇಟ್ ಇಂಡಿಯಾ? ಎಸ್. ಎರಡು ಪೋಸ್ಟನ್ನು, ಎರಡು ಪದ ಬಳಕೆಯನ್ನು ಆಕೆಯ ಎಕ್ಸ್ ಖಾತೆಯಲ್ಲಿ ಮಾಡ್ತಾಳೆ. ಹೌದು ನಾನು ಭಾರತೀಯಳು, ಅದೇ ರೀತಿ ಭಾರತವನ್ನು ದ್ವೇಷಿಸ್ತೇನೆ ಅನ್ನುವಂಥದ್ದನ್ನು ಸರಿಸಾಗಾಟಾಗಿ ಆಕೆ ಹೇಳ್ತಾಳೆ. ಇದೆಲ್ಲವೂ ಕೂಡ ನಾವು ಗಮನಿಸಬೇಕು. ಯಾವ ಸಂದರ್ಭ ಈ ವಿಚಾರ ಬಂದಿರುವಂಥದ್ದು, ಯಾವ ಸಂದರ್ಭ ಆಕೆ ಈ ಮಾತುಗಳನ್ನು ಹೇಳಿರುವಂಥದ್ದು, ಅದು ಕೂಡ ಈ ಸಂದರ್ಭ ಏನನ್ನು ಸೂಚಿಸುತ್ತೆ ಅಂತ ಬಂದಾಗ, ಈಗಾಗಲೇ ಇಡೀ ದೇಶದಾದ್ಯಂತ ಪಹಲ್ಗಾಮ್ ದಾಳಿ ವಿಚಾರ ಆಕ್ರೋಶಗಳು ಹೊತ್ತಿ ಉರಿತಾ ಇದ್ದರೆ, ಈ ಸಂದರ್ಭವೇ ಈಕೆಯ ಈ ಸ್ಟೇಟ್ಮೆಂಟ್ ಏನಿದೆ ನೋಡಿ, ಬಹಳಷ್ಟು ಜನರ ಆಕ್ರೋಶಕ್ಕೆ ಕಾರಣ ಆಗಿದೆ. ಏನಪ್ಪ ಇಂತಹ ಮೈಂಡ್ಸೆಟ್ಗಳಿದೆ ಇವ್ರುಗಳಲ್ಲಿ ಅನ್ನುವಂಥದ್ದು. ಪಹಲ್ಗಾಮ್ ದಾಳಿ ನಂತರ ಈ ಬೆಳವಣಿಗೆ ಎಲ್ಲೆಡೆ ಆಕ್ರೋಶಕ್ಕೆ ಕಾರಣವಾಗಿದೆ. ಪಹಲ್ಗಾಮ್ ದಾಳಿಯ ಹಿನ್ನೆಲೆ ಏನೋ, ಅಥವಾ ಇದು ಯಾಕೆ ಬಂತು ಇಂತಹ ಸ್ಟೇಟ್ಮೆಂಟ್, ಯಾಕೆ ಬಂತು ಭಾರತ ದೇಶವನ್ನು ದ್ವೇಷಿಸುವಂತಹ ಮೈಂಡ್ಸೆಟ್ ಅನ್ನುವಂತಹ ಪ್ರಶ್ನೆ. ಹಾಗಿದ್ದಾಗ ಅಫೀಫಾ ಫಾತಿಮಾ ಅವರನ್ನು ಕೆಲಸದಿಂದ ವಜಾ ಮಾಡಿದೆ ಆಸ್ಪತ್ರೆಯ ಆಡಳಿತ ಮಂಡಳಿ. ಆಸ್ಪತ್ರೆಯ ಆಡಳಿತ ಮಂಡಳಿಯಿಂದ ಅಫೀಫಾ ಫಾತಿಮಾ ಅವರನ್ನು ಕೆಲಸದಿಂದ ವಜಾ ಮಾಡಲಾಗಿದೆ. ಅಂತೂ ಇಂತೂ ಆಸ್ಪತ್ರೆಯ ಆಡಳಿತ ಮಂಡಳಿ ನೇರವಾಗಿ ಈ ಒಂದು ಚಾರ್ಜನ್ನು ಆದಷ್ಟು ಬೇಗ ತೆಗೆದುಕೊಂಡಿರುವಂಥದ್ದು ಒಳ್ಳೆಯ ವಿಚಾರ. ಅಫೀಫಾ ಫಾತಿಮಾ ಅನ್ನುವಂತಹ ಮಂಗಳೂರಿನ ವೈದ್ಯೆಯ ಮೈಂಡ್ಸೆಟ್ ಇದು. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಹಿರಿಯ ಪತ್ರಕರ್ತರು ಜಿತೇಂದ್ರ ಕುಂದೇಶ್ ಅವರು ಇದ್ದಾರೆ. ಸದ್ಯ ಈ ಒಂದು ವಿಚಾರ ಬಹಳಷ್ಟು ನಾಚಿಕೆಗೇಡಿನ ಸಂಗತಿ. ನಮ್ಮ ದೇಶವನ್ನು ದ್ವೇಷಿಸುವಂತಹ ಮಹಿಳೆ ಅಥವಾ ಹುಡುಗಿ, ಹೆಣ್ಮಗಳು ಅಥವಾ ಒಂದು ವಿಕೃತ ಮನಸ್ಥಿತಿ ನಮ್ಮ ಮಂಗಳೂರಿನಲ್ಲೇ ಇದೆ ಅನ್ನುವಂಥದ್ದು ಬಹಳಷ್ಟು ಖೇದಕರವಾಗಿರುವಂಥ ಸಂಗತಿ. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಿತೇಂದ್ರ ಕುಂದೇಶ್ ಅವರು. ಸರ್ ನಮಸ್ತೆ ಸರ್.
ನಮಸ್ಕಾರ. ನಮಸ್ತೆ ಸರ್. ಬಹಳಷ್ಟು ಬೇಸರ ತಂದಿರುವಂಥದ್ದು ಮಾತ್ರ ಅಲ್ಲ, ಏನಪ್ಪ ಏನಾಗ್ತಾ ಇದೆ, ಏನು ಮೈಂಡ್ ಸೆಟ್, ಇಂತಹ ವಿಕೃತ ಮನಸ್ಥಿತಿಗಳು ನಮ್ಮ ದೇಶದಲ್ಲಿದ್ದಾರೆ, ಅದು ಕೂಡ ನಮ್ಮ ಮಂಗಳೂರಿನಲ್ಲಿದ್ದಾರೆ ಅನ್ನುವಂಥದ್ದೇ ಪ್ರಶ್ನೆ. ಇದನ್ನು ನೋಡಿದಾಗ ಬಹುಶಃ ತಮ್ಮ ಗಮನಕ್ಕೂ ಕೂಡ ಬಂದಿದೆ ಸರ್, ತಾವು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಬರೆದಿದ್ದೀರಿ ಈ ಒಂದು ವಿಚಾರದ ಬಗ್ಗೆ. ವೈದ್ಯೆಯಾಗಿ ಅಥವಾ ಒಂದು ಭಾರತೀಯ ಮಹಿಳೆಯಾಗಿ ಆಕೆಗೆ ದೇಶದಲ್ಲಿರುವಂಥದ್ದೇ ಭಾಳಷ್ಟು ದ್ವೇಷ ಅನಿಸುತ್ತೆ. ಏನು ಹೇಳ್ತೀರಾ ಸರ್ ಫಸ್ಟ್ ರಿಯಾಕ್ಷನ್? ಇದು ಅವರ ಒಳಗೆ ಇದುವರೆಗೆ ಸಿಕ್ಕಿದಂತಹ ಶಿಕ್ಷಣ, ವ್ಯಾವಹಾರಿಕ ಶಿಕ್ಷಣ ಯಾವುದು, ಅದರಲ್ಲಿ ಸಂಸ್ಕಾರ, ದೇಶಭಕ್ತಿ ಯಾವುದು ಕಲಿಸುವುದಿಲ್ಲ ಎನ್ನುವುದು ಖಂಡಿತ ಸಾಬೀತಾಗಿತ್ತು. ಕೇಳಿ ಅವರು ಡಾಕ್ಟರ್ ಎಲ್ಲ ಎಜುಕೇಶನ್ ಗಳನ್ನ ಈ ನಮ್ಮ ದೇಶದಲ್ಲಿ ಸಿಗುವಂತ ಎಲ್ಲ ವ್ಯಾವಹಾರಿಕ ಶಿಕ್ಷಣ ಪದ್ಧತಿ ABCD ಇಂದ ಹಿಡಿದು ವೈದ್ಯಕೀಯ ಶಿಕ್ಷಣದವರೆಗೆ ಕಲಿಸಿದ್ರಲ್ಲಿ ದೇಶಭಕ್ತಿಯ ಪಾಠಗಳು ಏತಕ್ಕೂ ಸಾಲದು. ಅವರ ಸಂಸ್ಕಾರ, ಅವರ ಬದುಕು, ಸೌಹಾರ್ದತೆ ನಮ್ಮ ದೇಶದಲ್ಲಿರುವಂತಹ, ನಮ್ಮ ಕರ್ನಾಟಕದಲ್ಲಿರುವಂತಹ, ನಮ್ಮ ಈ ಭಾಗದಲ್ಲಿರುವಂತಹ ಯಾವುದೇ ಅವರ ಶಿಕ್ಷಣ, ಅವರ ಸಂಸ್ಕಾರವನ್ನ, ಅವರ ದೇಶಭಕ್ತಿಯನ್ನ ಖಂಡಿತ ತರಬೇತಿಗೊಳಿಸಲಿಲ್ಲ ಅಥವಾ ಅವರನ್ನ ಹುಟ್ಟಿಸಲಿಲ್ಲ ಎನ್ನುವುದಕ್ಕೆ ಇದು ಸ್ಪಷ್ಟವಾದ ಚಿತ್ರಣ. ಹೆದರಿಕೆ ಆಗ್ತಾ ಇತ್ತು, ಅಯ್ಯೋ ಪುಣ್ಯಕ್ಕೆ ನಮ್ಮಲ್ಲಿ ಇಂಥದ್ದೇ ಭಾವನೆಗಳು ಇಲ್ಲ ಅಂತ ಹೇಳಿ. ಏನಿದ್ರು ಕೆಲವೊಂದು ಮತಾಂಧರು ಏನೋ ಮಾಡಿರ್ಬೋದು, ಮುಗಿಸ್ತಾನ ಅಂತ ಏನೋ ಹೇಳಿರ್ಬೋದು. ಆದ್ರೆ ನಿಜವಾಗಿಯೂ ಒಂದು ಸುಶಿಕ್ಷಿತ ಮಹಿಳೆ, ವೈದ್ಯಕೀಯ ವೈದ್ಯೆ, ಒಂದು ಹೈಲ್ಯಾಂಡ್ ಆಸ್ಪತ್ರೆ ಅನ್ನುವಂತ ದೊಡ್ಡ ಆಸ್ಪತ್ರೆಯಲ್ಲಿ ವೈದ್ಯ ಆಗಿರುವಂತ ಒಬ್ಳು ಮಹಿಳೆ, ಭಾರತೀಯ ನಾರಿ, ಎಷ್ಟು ಕೊಳಕಾಗಿ ಮಾತಾಡ್ತಾರೆ. ಅವರಲ್ಲಿ ಕಣದಲ್ಲಿ ಹಿಂದೂ ದ್ವೇಷ ತುಂಬಿದೆ. ಭಾರತವನ್ನೇ ದ್ವೇಷಿಸುತ್ತೇನೆ ಅಂತ ಹೇಳುವಷ್ಟರ ಮಟ್ಟಿಗೆ ಅವರ ಮನಸ್ಸಿನ ಒಳಗೆ ಹುದುರಿಕಬಹುದಾದಂತಹ ಮತಾಂಧತೆಯ ಪ್ರಮಾಣ ಎಷ್ಟಿರ್ಬೋದು ಅಂತ. ಅಂದ್ರೆ ಅವರು ಕೊಳಕು ಹಿಂದೂಗಳನ್ನ ಬೆನ್ನ ಹಿಂದೆ ಬಿದ್ದಿದ್ದಾರೆ. ನಾನು ಭಾರತವನ್ನ ದ್ವೇಷಿಸ್ತೇನೆ, ನಾನು ಭಾರತೀಯ ಹೌದು, ಆದ್ರೆ ಭಾರತವನ್ನ ದ್ವೇಷಿಸ್ತೇನೆ ಅಂತ ಹೇಳ್ಬೇಕಾದ್ರೆ ಅವರ ಮನಸ್ಸಿನ ಒಳಗೆ ಹುದುರಿರುವಂತಹ ಮತಾಂಧತೆಯನ್ನ ನಾವು ಅರ್ಥ ಮಾಡಿಕೊಳ್ಬೇಕು. ಕರೆಕ್ಟ್. ಎಸ್ ಸರ್. ಈಗ ಇಲ್ಲಿ ಪ್ರಶ್ನೆ ನಾನು ಆಗಲೇ ಹೇಳುವಂಥ ಏನಂತ ಹೇಳಿದ್ರೆ, ಈ ಮೈಂಡ್ಸೆಟ್ ಬರಲ್ಲ, ಯಾರಿಗೂ ಕೂಡ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಇದೇ ದೇಶದಲ್ಲಿ ಹುಟ್ಟಿ ಇಲ್ಲಿರುವಂತಹ ನೀರು, ಅನ್ನ, ಆಹಾರ ಎಲ್ಲವನ್ನ ಕೂಡ ಸೇವಿಸಿ ಎಲ್ಲವೂ ಕೂಡ ಆಗಿ ಈಗ ಅದು ಕೂಡ ಒಂದು ಹಂತಕ್ಕೆ, ಅಂದರೆ ತಾವು ಹೇಳಿದಾಗೆ ವೈದ್ಯ ವೃತ್ತಿಯಲ್ಲಿದ್ದಾರೆ, ಎಲ್ಲ ನಮ್ಮ ದೇಶದ ಶಿಕ್ಷಣವನ್ನು ಪಡೆದು ಒಂದು ಉನ್ನತ ಸ್ಥಾನವನ್ನು ಕೊಟ್ಟಿರುವಂಥದ್ದು ಇದೇನೆಲ್ಲ, ಇದೇ ದೇಶ, ಇನ್ಯಾವುದೂ ದೇಶ ಅಲ್ಲ. ಯಾವ ದೇಶವನ್ನು ಆಕೆ ಪ್ರೀತಿಸ್ತಾಳೆ ನಂಗೆ ಗೊತ್ತಿಲ್ಲ, ಆದರೆ ಈ ದೇಶವನ್ನು ದ್ವೇಷಿಸ್ತಾಳೆ ಅಂತ ಬಂದಾಗ ಭಾಳಷ್ಟು ಕೋಪ ಬರುತ್ತೆ ಸರ್. ಈ ಮೈಂಡ್ ಸೆಟ್ ಹೇಗೆ ಬರುತ್ತೆ ಅಂದರೆ, ಎಲ್ಲವೂ ಕೊಟ್ಟಿದೆ ಈ ದೇಶ ಆಕೆಗೆ. ಏನೋ ಒಂದು ಕಡೆ ಒಂದು ಹೆಣ್ಮಗಳಿಗೆ ಭಾಳಷ್ಟು ಅನ್ಯಾಯ ಆಗಿದೆ ಈ ದೇಶದಿಂದ ಅಥವಾ ಈ ಸಮಾಜದಿಂದ, ಅನ್ಯಾಯ ಭಾಳಷ್ಟು ಆಗಿದೆ ಹೆಣ್ಮಗಳಿಗೆ. ಸೊ ಹಾಗಿದ್ದಾಗ ಆಕೆ ಮೆಂಟಲಿ ದ್ವೇಷ ಕಾರುವಂಥದ್ದು ಸಹಜ, ಇಲ್ಲ ಅಂತ ನಾನು ಒಪ್ಕೊಳ್ಳಲ್ಲ ಯಾರೇನು ಹೇಳಿದ್ರು ಕೂಡ. ಆದರೆ ಇಲ್ಲಿ ಈಕೆಗೆ ಏನು ಮಾಡಿದೆ ನಮ್ಮ ದೇಶ ಅನ್ನುವಂತಹ ಪ್ರಶ್ನೆ, ಇಂಥ ಮೈಂಡ್ ಸೆಟ್ ಯಾಕೆ ಬರುತ್ತೆ? ದೇಶ ಎಲ್ಲವನ್ನ ಕೊಟ್ಟಿದೆ ಆಕೆಗೆ. ಈಗ ಏನಾಯ್ತು ಹೇಳಿದ್ರೆ, ನಮ್ಮಲ್ಲಿ ದೇಶ ಮೊದಲು, ನಮ್ಮಲ್ಲಿ ದೇಶಭಕ್ತಿ, ದೇಶದ ಮೇಲೆ ಪ್ರೀತಿ, ಒಂದೇ ಮಾತರಂ, ಹೀಗೆ ದೇಶದ ಮೇಲೆ ಭಕ್ತಿಯನ್ನ ದೇಶದಲ್ಲಿರುವ ವ್ಯಕ್ತಿಗಳು, ಪ್ರಜೆಗಳ ಜೊತೆ ನಮ್ಮ ವ್ಯಾವಹಾರಿಕ ಸೌಹಾರ್ದ ಸಂಬಂಧವನ್ನ ಕಲಿಸಿಕೊಡಬೇಕಾಗಿತ್ತು. ನಮ್ಮಲ್ಲಿ ಏನ್ ಹೇಳಿದ್ರೆ, ಎಲ್ರಿಗೂ ಕೂಡ ಎಳವೆಯಲ್ಲಿ ಈ ಕುರಿತಾದಂತಹ ಯಾವುದೇ ತರಬೇತಿಗಳಿಲ್ಲ. ಕೆಲವರಿಗೆ ಅವರ ಆಯಾಯ ಧರ್ಮದ ತರಬೇತಿಗಳು ಇರ್ತದೆ, ಅದರಲ್ಲಿ ಕೆಲವೊಂದು ಧರ್ಮಗಳಲ್ಲಿ ಅದು ಇಲ್ಲ. ಅವರು ಆ ಧರ್ಮದ ಕುರಿತಾದಂತಹ ಒಂದು ಪರಮೋಚ್ಚ ಕಾನೂನುಗಳನ್ನ ಅದನ್ನ ಮಾತ್ರ ಹೇಳ್ತಾರೆ. ಅಂದ್ರೆ ಅದನ್ನ ಹೇಳಿಕಿರುವಂತ ಸ್ಕೂಲ್ಗಳು. ಅದರ ಜೊತೆಯಲ್ಲಿ ದೇಶಭಕ್ತಿ, ದೇಶದ ಬಗ್ಗೆ ಪ್ರೀತಿ, ಈ ಕುರಿತಾದಂತಹ ಪಾಠಗಳನ್ನ ಅವರಿಗೆ ಬೋಧನೆಯನ್ನ ಮಾಡಬೇಕು. ಅದು ಕೇವಲ ಧಾರ್ಮಿಕ ಬೋಧನೆ ಆಗದೆ ಅದು ದೇಶಭಕ್ತಿಯ ಬೋಧನೆ ಆಗ್ಬೇಕು. ನನ್ಗೆ ನಿನ್ನೆ ನಮ್ಮ ಶಿವಳ್ಳಿ ಸ್ಪಂದನದಲ್ಲಿ ಒಬ್ರು ವಾಯುಸೇನೆ ನಿವೃತ್ತ ಅಧಿಕಾರಿ ಸಂಭ್ರಮಕ್ಕೆ ಬಂದಾಗ ಒಂದು ಸ್ಪೀಚ್ ಕೊಟ್ರು. ಏನ್ ಹೇಳಿದ್ರೆ, ಅವರಿಗೆ ದೇಶ ಈ ಮಿಲಿಟರಿಗೆ ಹೋದಾಗ ಅವರಿಗೆ ಕೊಡುವಂತ ತರಬೇತಿ ಏನ್ ಹೇಳಿದ್ರೆ ದೇಶ 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 ದೇಶ. ಅವ್ರು ಈಗಲೇ ಹೇಳ್ತಾರೆ, ನಂಗೆ ದೇಶ ಹೇಳಿದ್ರೆ ನನ್ನ ಮೈಯಲ್ಲಿ ರೋಮಾಂಚನ ಆಗ್ತದೆ. ಬಟ್ ಇಲ್ಲಿ ಅಂತ ಹೇಳಿದ್ರೆ ವೈರಿಗಳ ಕೆಚ್ಚ ಹೋಗಿ ಕಡಿತೇವೆ, ಕಡಿದು ಬಿಡ್ತೇವೆ, ಹೋಗ್ತೇವೆ. ಹೆಂಡತಿ ಮಕ್ಕಳು ಯಾರ್ದು ನೆನಪಾಗುದಿಲ್ಲ ಅಂತ ಹೇಳ್ತಾರೆ. ಅಂತಹ ಒಂದು ತರಬೇತಿ
ಎಲ್ಲರಿಗೂ, ಎಲ್ಲ ಪ್ರಜೆಗಳಿಗೂ ಬಾಲ್ಯದಲ್ಲಿ 4-5 ವರ್ಷ ಆದ್ರೂ ಪ್ರೈಮರಿ ಶಾಲೆಯ ಹಂತದಲ್ಲಿ ಒಂದು ಪೂರಕವಾಗಿ ಒಂದು ಕೋರ್ಸ್ ಅನ್ನ ಅಥವಾ ಒಂದು ತರಬೇತಿಯನ್ನ ದೇಶಭಕ್ತಿ ಆತರ ಒಂದು ಪ್ರಾಕ್ಟಿಕಲ್ ಮತ್ತೆ ಏನು ತಲೆಗೆ ಬೋಧನೆಯನ್ನ ಕೊಡುವಂತ ಒಂದು ತರಗತಿಗಳು, ಕ್ಲಾಸ್ಗಳು ಅಗತ್ಯ ಆಗ್ಬೇಕು. ಇಲ್ಲವಾದ ಹೋದ್ರೆ ಆಯಾಯ ಧರ್ಮದ ಬೋಧನೆಗಳು, ಅದೇ ಧರ್ಮ ಶ್ರೇಷ್ಠ, ಉಳಿದವರು ಕೊಳಕರು ಅಂತ ಒಂದು ಭಾವನೆಗಳು ಬರುವ ಸಾಧ್ಯತೆ ಇರುವುದರಿಂದ ನಾವು ಇದನ್ನ ಏನು ನಮ್ಮಲ್ಲಿ ಸಿಕ್ಕಿರುವಂತಹ ಶಿಕ್ಷಣದ ಕೊರತೆ, ಸಂಸ್ಕಾರದ ಕೊರತೆ, ಏನು ಬೇರೆ ದೇಶಗಳ ಏನು ನಮ್ಮ ದೇಶವನ್ನೇ ಒಂದು ಅದರಲ್ಲಿ ದ್ವೇಷಿಸುವಂತದ್ದು ಬಹಳ ಅಪರೂಪ. ಅದೇನು ಮಿತಿ ಮೀರಿದಾಗ ಎಲ್ಲರೂ ಈ ತರ ಧರ್ಮಬೋಧೆ ಪಡೆದವರೆಲ್ಲ ಈ ರೀತಿ ಆಗ್ತಾರೆ ಅಂತ ಅಲ್ಲ. ಕೆಲವೊಂದು ವೈರಲ್ ಮಿತಿ ಮೀರಿದಾಗ ಅವರೊಳಗೆ ಏನು ಆ ಧಾರ್ಮಿಕ ಪ್ರಜ್ಞೆ ಹೋಗಿ ಮತಾಂಧತೆ ಬಂದ್ರೆ ಈ ರೀತಿಯಾದಂತಹ ವೈರಲ್ ಇದು ಏನು ಸೋಂಕುಗಳಾಗಿ ಇಂತಹ ಸಮಸ್ಯೆಗಳಾಗ್ತವೆ. ಓಕೆ, ಈಗ ದಂಡನೆ ಸರಿಯಾದ ಶಿಕ್ಷೆ. ಸರ್, ಈಗ ಮತಾಂಧತೆ ಬರುತ್ತೆ ಸರಿ, ಇಲ್ಲ ಅಂತ ಇಲ್ಲ, ಅದು ಎಲ್ಲ ಧರ್ಮದಲ್ಲೂ ಮತಾಂಧತೆ ಇದ್ದೇ ಇದೆ, ಇಲ್ಲ ಅನ್ನೋಂಥದ್ದಿಲ್ಲ. ಆಗಿದ್ದಾಗ ಈ ಮಹಿಳೆಗೆ ಹೇಗೆ ಬರುತ್ತೆ ಮತಾಂಧತೆ? ವೈದ್ಯ ಆಗಿದ್ದಾಳಲ್ವಾ, ಆ ಒಂದು ಅಷ್ಟು ಶಿಕ್ಷಣವನ್ನ ಪಡೆದು ಅಷ್ಟು ಪ್ರಾಕ್ಟಿಕಲ್ ಆಗಿ ಸಮಾಜವನ್ನ ನೋಡಿ ಸಮಾಜ ಎಲ್ಲ ಕೊಟ್ಟಿದ್ರು ಕೂಡ ಆ ಮತಾಂಧತೆ ಹೇಗೆ ಬರುತ್ತೆ, ಆ ಮೈಂಡ್ ಸೆಟ್ ಹೇಗೆ ಬರುತ್ತೆ ಅನ್ನೋಂಥ ಪ್ರಶ್ನೆ. ಇದು ಶಾಕಿಂಗ್ ಆಗಿರುವಂಥದ್ದು. ಯಾರೋ ಒಬ್ರು ಈ ರೀತಿ ನೋಡಿ, ಮೊನ್ನೆ ತಾನೇ ರಸ್ತೆಯಲ್ಲಿ ಬಿದ್ದಿರುವಂತಹ ಫ್ಲಾಗ್ಗಳನ್ನ ಇಬ್ರು ಮಹಿಳೆಯರು ಯಾವ ರೀತಿ ಜೋಪಾನ ಮಾಡ್ತಾ ಇದ್ರು ತಾವು ನೋಡಿದಿರಿ. ಸೊ ಅಂತ ಮೈಂಡ್ ಸೆಟ್ಗಳು ಇರುತ್ತೆ ಅಂತ ಬಂದಾಗ, ಆದರೆ ಇಲ್ಲಿ ಈ ಮಹಿಳೆ ಎಲ್ಲವೂ ಕೂಡ ಉನ್ನತ ಸ್ಥಾನಮಾನದಲ್ಲಿರುವಂತಹ, ಎಲ್ಲವೂ ತಿಳಿದಿರುವಂತಹ ಮಹಿಳೆ. ನಿಮ್ಗೆ ಅನ್ಬೋದು ಈ ಕಲಿಯದೇ ಇರುವುದು ಮತಾಂಧತೆ ಒಂದು ಇದ್ರೂ ಕೂಡ ಪ್ರಮಾಣ ಕಮ್ಮಿ ಇರ್ತದೆ. ನೋಡಿದಾಗೆ ಈ ಹಿಂದೆ ಏನು ಒಬ್ರು ಡೆಂಟಿಸ್ಟ್ ಆಗಿ ಅವರು ಮತಾಂಧ ಆಗಿ ಮತ್ತೆ ICSಗೆ ಸೇರ್ತೇನೆ ಅಂತೆಲ್ಲ ಓದದ್ದು, ಆಮೇಲೆ ಇಂಜಿನಿಯರ್ ಇಂಡಿಯನ್ ಮುಜಾಹಿದೀನ್ಗೆ ಸೇರಿದ್ದು ಇಲ್ಲಿ ದಕ್ಷಿಣ ಕನ್ನಡ ಈ ಭಾಗದಲ್ಲಿ ನಿಮ್ಗೆ ಅದು ಗೊತ್ತಿರ್ಬೋದು. ನಾವೊಂದು 2008ರಲ್ಲಿ ಒಂದು ಪ್ರಕರಣ ನಡೆದಾಗ ಅಲ್ಲಿ ಇಂಜಿನಿಯರ್ ಸ್ಟೂಡೆಂಟ್ ಇದ್ರು. ಅದಾದ್ಮೇಲೆ ಮೊನ್ನೆ ಇತ್ತೀಚೆಗೆ ಒಂದು ದೊಡ್ಡ ಮನೆತನದ ಒಂದು ಸೊಸೆಯಾಗಿ ಬಂದವರು ಒಬ್ರು ಈ ತರ ಉಗ್ರಗಾಮಿಗಳ ಸಂಪರ್ಕ ಇದ್ದದ್ದನ್ನ ನೋಡಿದ್ವಿ. ಅನೇಕ ಜನರು ಕಲಿತವರೇ ಇದರಲ್ಲಿ ತುಂಬಾ ಹೆಚ್ಚು ಎಜುಕೇಟೆಡ್ ಆದವರೇ ಜಾಸ್ತಿ ಮತಾಂಧತೆಯನ್ನು ಇರುವಂತದ್ದನ್ನ ನಾನು ಈ ದಾಖಲೆಗಳ ಮೂಲಕ ಅಂದ್ರೆ ಈ ಹಿಂದಿನ ಇದನ್ನ ನೋಡಿದಾಗ ನನ್ನ ಅನುಭವಕ್ಕೆ ಬಂದಿದೆ. ಹಾಗಾಗಿ ಮತಾಂಧತೆ ಅಂತ ಹೇಳಿದ್ರೆ ಅದು ಬಡವರಲ್ಲಿದೆ, ಶ್ರೀಮಂತರಲ್ಲಿದೆ ಅಂತಲ್ಲ. ಅವರು ಧಾರ್ಮಿಕ ಬೋಧನೆಯನ್ನ ಅವರಿಗೆ ಕೊಡುವಂತ ಕೆಲವೊಂದು ಧಾರ್ಮಿಕ ಬೋಧನೆಗಳು ಅವರು ಪ್ರಚೋದನೆಗೆ ಒಳಗಾಗುವಂತದ್ದು, ಇದೆಲ್ಲ ಪರಿಣಾಮ ಇಂತಹ ಒಂದು ಕೆಲವೊಂದು ವೈರಸ್ಗಳು, ದೇಶದ್ರೋಹಿಗಳು, ಸ್ಟೇಟ್ಮೆಂಟ್ಗಳು ಅಂದ್ರೆ ಅವರ ಒಂದು ಆ ಬೋಧನೆ ಅವರನ್ನ ಅಷ್ಟು ಕೆಟ್ಟದಾಗಿ ಏನು ಉಳಿದವರನ್ನ ಕೆಟ್ಟದಾಗಿ ಬಿಂಬಿಸುವ ಮೂಲಕ ತನ್ನ ಹಿಂದೂಗಳನ್ನ ದ್ವೇಷಿಸುವ ಜೊತೆಯಲ್ಲಿ ದೇಶವನ್ನ ದ್ವೇಷಿಸುವಂತಹ ಮನೋಭಾವ ಕೆಲವೊಮ್ಮೆ ಬೆಳೀತದೆ. ಎಸ್ ಸರ್, ಈಗ ನೋಡಿ ಇಲ್ಲಿ ದೇಶವನ್ನ ಹೇಗೆ ದ್ವೇಷ ಬರುತ್ತೆ ಅಂತ ಬಂದಾಗ ಬಿಕಾಸ್ ಆಫ್ ಹಿಂದೂಸ್. ಬಹುಶಃ ಆಕೆ ಓಪನ್ ಆಗಿ ಹೇಳ್ತಾಳೆ, ಕೊಳಕು ಹಿಂದೂಗಳು ಆಕೆಯನ್ನ ಹಿಂಬಾಲಿಸ್ತಾ ಇದ್ದಾರೆ, ಆಕೆಯನ್ನ ಅದರಿಂದ ಕಾಪಾಡಬೇಕು ಅಂತಂದ್ರೆ ಇಲ್ಲಿ ಬರುವಂಥದ್ದು ಒನ್ಸ್ ಅಗೇನ್ ಧರ್ಮದಿಂದ ಇಲ್ಲಿ ದೇಶ ದ್ವೇಷ ಒಳಗಾಗ್ತಾ ಇದೆ. ಬಹುಶಃ ಏನೋ ಅಷ್ಟು ಕೂಡ ಕೊಳಕು ಹಿಂದೂಗಳು ಅನ್ನುವಂತಹ ಪರಿಸ್ಥಿತಿಯಲ್ಲಿ ಆಕೆ ಮೈಂಡ್ ಸೆಟ್ ಬರುತ್ತೆ ಅನ್ನೋಂಥದ್ದು ಪ್ರಶ್ನೆ. ಅವರಿಗೆ ಧರ್ಮ ಬೋಧನೆ ಮಾಡುವಾಗ ಕಾಫಿಯರ್ಗಳು ಹಾಗೆ ಹೀಗೆ ಅವ್ರು ಸರಿ ಇಲ್ಲ, ಅವ್ರು ಮೂರ್ಖರು, ಅವ್ರು ಹಾಗೆ ಮಾಡ್ತಾರೆ ಹೀಗ್ ಮಾಡ್ತಾರೆ ಅಂತ ಅವ್ರ ತಲೆಯಲ್ಲಿ ಬೋಧಿಸಿರ್ತಾರೆ. ಅವರು ಬೇರೆ ಟೈಮ್ ನಲ್ಲಿ ಅದನ್ನ ಓಪನ್ ಆಗಿ ತೋರಿಸ್ಕೊಡೋದಿಲ್ಲ. ಕೆಲವೊಮ್ಮೆ ಇಂತಹ ಒಂದು ಇದರಲ್ಲಿ ಚರ್ಚೆಗಳು, ವಾಗ್ದಾಳಿಗಳು, ಆಮೇಲೆ ಫೇಸ್ಬುಕ್ ನಲ್ಲಿ ಪರ ವಿರೋಧ, ಹಿಂದೂ ಡ್ಯಾಶ್ ಅದು ಇದು ಅಂತ ಮುಸ್ಲಿಂ ಅಂತ ಎಲ್ಲ ಬಂದಾಗ ಅವರಿಗೆ ಆಕ್ರೋಶ ಬಂದು ಒಳಗಿದ್ದಂತಹ ಕೆಲವೊಂದು ಮತಾಂಧತೆಗಳು ಹೊರಗೆ ಬರ್ತವೆ. ಇಲ್ಲದ್ರೆ ಒಳಗಡೆ ಕೂತ್ಕೊಳ್ತವೆ ಬೇರೆಲ್ಲ ಟೈಮ್ಗಳಲ್ಲಿ. ಸಮಯ ಬಂದಾಗ ರಾಕ್ಷಸನಾಗಿ ಹೊರಗೆ ಬರ್ತದೆ. ಹಾಗಾಗಿ ಎಷ್ಟು ತುಂಬಾ ಒಳ್ಳೆಯವರು, ತುಂಬಾ ಸೌಮ್ಯವಾದಿಗಳು, ಅವರ ಬಗ್ಗೆ ಏನೂ ಕೇಸ್ ಇಲ್ಲ, ಆದ್ರೆ ಅವರು ICCಗೆ ಸೇರಿದಂತೆ, ಹಾಗಾದಂತೆ ಹೀಗಾದಂತೆ ಅಂತೆಲ್ಲ ಸುದ್ದಿಗಳು ಬಂದದನ್ನ ನಾವು ಕೇಳಿರ್ತೇವೆ. ಹಾಗಾಗಿ ಅವ್ರು ತುಂಬಾ ಒಳ್ಳೆಯವರು, ಅಥವಾ ಯಾವಾಗ್ಲೂ ಗಲಾಟೆ ಮಾಡುವವರು ಅವರು ಕೋಮುವಾದಿ ಮತಾಂಧ ಅಂತ ಹೇಳಿಕ್ಕೆ ಆಗುದಿಲ್ಲ. ಅಂದ್ರೆ ಈ ರೀತಿಯಾಗಿ ಮತಾಂಧತೆ ಇರ್ತದೆ. ಈಗ ಟೋಟಲಿ ಇಲ್ಲಿ ಹಿಂದೂಗಳೇ ಆ ಮಹಿಳೆಗೆ ಬಹುಶಃ, ಆ ಡಾಕ್ಟರ್ಗೆ ಬಹುಶಃ ತಲೆ ಬಿಸಿ ಕೊಳಕಾಗಿದ್ದಾರೆ. ಹಾಗಿದ್ದಾಗೆ ದೇಶ ಬೇಡ ಅಲ್ವಾ ಸರ್? ಲಾಸ್ಟ್ ಆಗಿ ಅಲ್ಲ, ಅವರ ತಲೆ ಕೊಳಕಾಗಿದೆ. ಅವರಿಗೆ ತಲೆಯ ಒಳಗಡೆ ತುಂಬಿಸಿದಂತಹ
ಮತಾಂಧತೆಯ ಬೋಧನೆಗಳ ದುಷ್ಪರಿಣಾಮವಾಗಿ ಅವರು ಈ ರೀತಿಯಾಗಿ ಬದಲಾಗಿದ್ದಾರೆ. ಅಂದ್ರೆ ನಾವು ಸಣ್ಣದಿಂದಲೇ ಒಳ್ಳೆಯ ಧರ್ಮ ಬೋಧನೆಯನ್ನು ಅಂದ್ರೆ ಎಲ್ಲ ಧರ್ಮಗಳಲ್ಲೂ ಕೂಡ ಸಂವಿಧಾನಕ್ಕೆ ಬದ್ಧವಾದಂತಹ ಪೂರಕವಾದ ಇಶಾರೆಗಳನ್ನೇ ಅದರಲ್ಲಿ ಸೇರಿಸಿಕೊಂಡು ಅದರ ಜೊತೆಯಲ್ಲಿ ದೇಶಭಕ್ತಿಯನ್ನು ಅತೀವವಾಗಿ ಪ್ರೀತಿಸುವಂತಹ ತರಗತಿಗಳನ್ನ ಅಧ್ಯಾಪಕರನ್ನ ನೇಮಿಸಿದ್ರೆ ಇಂತಹ ಸಮಸ್ಯೆಗಳು ಕಡಿಮೆ. ಎಲ್ಲಾ ಧರ್ಮಗಳಿಗೆ ನಾನು ಹೇಳುದು, ಕೇವಲ ಒಂದಕ್ಕೆ ಸೀಮಿತ ಅಲ್ಲ. ಈಗ ಸರ್, ಈಗ ಒಂದ್ ಕಡೆ ಈ ರೀತಿ ಇದ್ದಾಗ ನೋಡಿ, ಆಸ್ಪತ್ರೆಯವರು ಆಕೆಯನ್ನ ಕೆಲಸದಿಂದ ವಜಾ ಮಾಡಿದ್ದಾರೆ. ಏನ್ ಮಾಡ್ಬೇಕು? ಇದೇ ಶಿಕ್ಷೆ ಇಂಥವರಿಗೆಲ್ಲ, ಅಥವಾ ಇದೇ ಮಾಡ್ಬೇಕಾ? ಏನ್ ಕತೆ, ಏನ್ ಹೇಳ್ತೀರಿ ಇಂಥವ್ರಿಗೆಲ್ಲ ಏನ್ ಮಾಡ್ಬೇಕಂತೇಳಿ? ಏನಿಲ್ಲ, ಇಂಥವರನ್ನ ಬಹಿಷ್ಕರಿಸಬೇಕು ಸಮಾಜ. ಅಂದ್ರೆ ದೇಶವನ್ನ ಪ್ರೀತಿಸಿದವರನ್ನು, ತಮ್ಮ ಒಟ್ಟಿಗೆ ಇರುವವರನ್ನ ದ್ವೇಷಿಸುವವರನ್ನು ನಾವು ಖಂಡಿತ ಇದ್ರೆ ನಮಗೆ ಯಾವತ್ತೂ ಅಪಾಯವೇ. ಅವರು ಅವರ ದ್ವೇಷ ಏನೋ ದೇಶದ ವಿರುದ್ಧವಾಗಿ ಏನಾದ್ರೂ ಮಾಡ್ಬೇಕು ಎನ್ನುವಂತ ಭಾವನೆ ಇಲ್ಲ. ಅಂದ್ರೆ ಆ ಆಕ್ರೋಶ ಇದೆಯಲ್ಲ, ಅವ್ರಿಗೆ ಬಂದಂತಹ ಮತ ಬೋಧನೆಯ ಆ ಒಂದು ದುಷ್ಪರಿಣಾಮವಾಗಿ ಅವರು ಓಪನ್ ಆಗಿ ಹೇಳಿದ್ದಾರೆ. ಕೆಲವರು ಓಪನ್ ಆಗಿ ಯಾಕೆ ಹೇಳುದಿಲ್ಲ, ಅವರು ಮಾಡ್ತಾರೆ. ಇವರು ಓಪನ್ ಆಗಿ ಹೇಳಿದ್ದಾರೆ ಅಂತ ಹೇಳಿದ್ರೆ, ಇವರು ಹೇಳಿದ್ರೆ ಸಿಕ್ಕಿ ಬಿಡ್ತಾರೆ. ಅದಾದ್ಮೇಲೆ ಸಮಸ್ಯೆ ಆಗ್ತದೆ ಗೊತ್ತಿದ್ರು ಅವ್ರು ಹೇಳಿದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಅಷ್ಟು ತಲೆ ಇಲ್ಲ. ಅಂದ್ರೆ ಅವರು ದೇಶದ ವಿರುದ್ಧ ಷಡ್ಯಂತ್ರವನ್ನು ಮಾಡುವವರಲ್ಲ ಇವರು. ಷಡ್ಯಂತ್ರ ಮಾಡುವವರು ಸುಮ್ಮನೆ ಇರ್ತಾರೆ, ಎಲ್ಲ ಇರ್ತಾರೆ, ಒಳಗಿಂದೊಳಗೆ ಕೆಲಸ ಮಾಡ್ತಾರೆ. ಇಂಥವರು ಕೆಲವರು ಆಕ್ರೋಶವನ್ನ ತೋರಿಸ್ತಾರೆ, ಅವರು ಸಿಕ್ಕಿ ಬಿಡ್ತಾರೆ. ಓಕೆ, ಎಸ್ ಸರ್, ಥ್ಯಾಂಕ್ ಯು, ಧನ್ಯವಾದ ಸರ್. ಇದು ಜಿತೇಂದ್ರ ಕುಂದೇಶ್ವರ್ ಅವರು, ಹಿರಿಯ ಪತ್ರಕರ್ತರು. ಎಸ್, ಅವರು ಕೂಡ ಆ ಒಂದು ಪೋಸ್ಟನ್ನು ಸುದೀರ್ಘವಾಗಿ ಹಾಕಿದ್ರು ಸೋಷಿಯಲ್ ಮೀಡಿಯಾದಲ್ಲಿ. ಯಾಕಂದರೆ ಇಂತಹ ಮನಸ್ಥಿತಿಗಳು ಯಾವತ್ತೂ ಕೂಡ ಸಮಾಜಘಾತುಕವಾಗಿರುವಂತಹ ಮನಸ್ಥಿತಿಗಳು, ನಮ್ಮ ಸಮಾಜಕ್ಕೆ ಹಾನಿಯನ್ನು ಉಂಟು ಮಾಡುವಂತಹ ಮನಸ್ಥಿತಿಗಳು ಎಲ್ಲವನ್ನ ನಮ್ಮ ದೇಶದಿಂದ ತೆಗೆದುಕೊಂಡು ಶಿಕ್ಷಣದಿಂದ ಅನ್ನ ಆಹಾರವನ್ನು, ಜೊತೆಗೆ ವಾಸ್ತವ್ಯವನ್ನು, ಜೊತೆಗೆ ಸುಂದರ ಬದುಕನ್ನು, ಲೈಫ್ ಈಸ್ ಬ್ಯೂಟಿಫುಲ್ ಅಂತ ಹೇಳ್ತೀವಿ. ಬಹುಶಃ ಇಂಥವರಿಗೆ ಲೈಫ್ ಈಸ್ ಬ್ಯೂಟಿಫುಲ್. ಯಾಕಂದರೆ ವೈದ್ಯೆಯಾಗಿ ಶಿಕ್ಷಣವನ್ನು ಕೊಟ್ಟು, ಸಮಾಜ ಎಲ್ಲವನ್ನು ಕೊಟ್ಟು, ಉನ್ನತ ಸ್ಥಾನಮಾನವನ್ನು ಕೊಟ್ಟು, ಆದರೂ ಕೂಡ ಈ ದೇಶವನ್ನು ದ್ವೇಷಿಸುವಂತಹ ವಿಕೃತ ಮೈಂಡ್ಸೆಟ್ ಇಂಥವರಲ್ಲಿದ್ದು ಭಾಳಷ್ಟು ದುರಂತ ವಿಚಾರ. ಯಾಕೆ ದ್ವೇಷಿಸ್ತಾರೆ ಅಂತ ಬಂದಾಗ ಕೊಳಕು ಹಿಂದೂಗಳಿಂದ ಅವರನ್ನು ಕಾಪಾಡಬೇಕಂತೆ. ಒಂದು ಕಡೆ ಇಂತಹ ವಿಕೃತ ಮೈಂಡ್ಸೆಟ್ನ ಮೇಲೆ ಬಹಳಷ್ಟು ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಇನ್ನೊಂದು ಕಡೆ ಹಿಂದೂ ಸಂಘಟನೆಯವರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಂತಹ ಮೈಂಡ್ಸೆಟ್ಗಳು ನಮ್ಮ ಮಂಗಳೂರಿನಲ್ಲಿ ಇದೆ ಅಂತ ಬಂದಾಗ ನಿಜವಾಗ್ಲೂ ಕೂಡ ಆಕ್ರೋಶ ಆಗುವುದಲ್ಲ, ಇಂಥವ್ರನ್ನ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಇಂತಹ ಮೈಂಡ್ಸೆಟ್ ಹೇಗೆ ಬರುತ್ತೆ ಅವ್ರುಗಳಲ್ಲಿ ಅನ್ನುವಂಥದ್ದು. ಎಸ್, ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಪ್ರದೀಪ್ ಸರಿಪಾಳ್ ಅವರಿದ್ದಾರೆ, ಬಜರಂಗ ದಳ ಮುಖಂಡರು. ಪ್ರದೀಪ್ ಅವರು ನಮಸ್ತೆ. ಸದ್ಯ ಈ ಒಂದು ವಿಚಾರ ನಾವು ಕೆಲವು ಕಡೆಗಳಲ್ಲಿ ಕೇಳ್ತಾ ಇದ್ವಿ, ನೋಡ್ತಾ ಇದ್ವಿ. ನಮ್ಮ ದೇಶದಲ್ಲೇ ಇದ್ದುಕೊಂಡು ನಮ್ಮ ದೇಶವನ್ನು ದ್ವೇಷಿಸುವಂತಹ, ಅದಕ್ಕೆ ಮತ್ತೊಂದು ಬಗೆಯುವಂತಹ, ಇನ್ನೊಂದು ಪಾಕಿಸ್ತಾನಕ್ಕೆಲ್ಲ ಜೈಕಾರ ಹಾಕುವಂತಹ ನಾಲಾಯಕ್ ನನ್ನ ಮಕ್ಕಳನ್ನ ನಾವು ನೋಡಿದ್ದೀವಿ. ನಮ್ಮ ಭಾಳಷ್ಟು ವಿಚಾರವನ್ನು ನಾವು ನೋಡಿದ್ವಿ, ಅಮೂಲ್ಯ ಸೇರಿದಂತೆ ಭಾಳಷ್ಟು ಅಂತಹ ಸ್ಟೇಟ್ಮೆಂಟ್ಗಳು, ಅಂತ ಕಾಂಟ್ರವರ್ಸಿಗಳು ಭಾಳಷ್ಟು ಆಗಿದೆ. ಆದರೆ ನಮ್ಮ ಮಂಗಳೂರಿನಲ್ಲೇ ಇಂತಹ ಮಹಿಳೆ ಇದ್ದಾಳೆ, ಅಥವಾ ನಮ್ಮ ಮಂಗಳೂರಲ್ಲಿ ಇಂತಹ ಉನ್ನತ ಸ್ಥಾನಮಾನದಲ್ಲಿರುವಂತಹ ವೈದ್ಯ ಇದ್ದಾಳೆ ಅಂತ ಬಂದಾಗ ನಾಚಿಕೆ ಆಗುತ್ತೆ. ಅವರ ಮೈಂಡ್ ಸೆಟ್ ಅನ್ನು ನೋಡಿದಾಗ ಮತ್ತಷ್ಟು ಭಯ ಆಗುತ್ತೆ, ನಿಜವಾಗ್ಲೂ ಕೂಡ ಭಯ ಆಗುತ್ತೆ. ಇಂತಹ ಡೇಂಜರಸ್ ಮೈಂಡ್ ಸೆಟ್ ಇದೆಲ್ಲವೂ ಕೂಡ ನೋಡಿದಾಗ. ಫಸ್ಟ್ ಸೆಕ್ಷನ್ ಪ್ರದೀಪ್ ಅವರೇ ನೋಡಿ, ನಾವು ನಮ್ಮ ದೇಶವನ್ನ ಪ್ರೀತಿಸ್ತೇವೆ, ಭಾರತ್ ಮಾತಾ ಕಿ ಜೈ ಅಂತ ಹೇಳ್ತೇವೆ, ಒಂದೇ ಮಾತರಂ ಅಂತ ಹೇಳ್ತೇವೆ. ಒಂದು ಭಾರತವನ್ನು ಒಂದು ತಾಯಿಯ ರೂಪದಲ್ಲಿ ನೋಡ್ತೇವೆ, ಭಾರತ ಮಾತೆ ಅಂತ. ಎಸ್, ಹೌದು. ಹಲೋ, ಕೇಳ್ತಾ ಇದೆಯಾ? ಕೇಳ್ತಾ ಇದೆ ಪ್ರದೀಪ್ ಅವರೇ, ಮಾತಾಡಿ. ಭಾರತವನ್ನು ಅತ್ಯಂತ ಪ್ರೀತಿ ಮಾಡುವ ನಮಗೆ ಶಾಲೆಯಲ್ಲಿ ಹೇಳ್ಕೊಟ್ಟಿದ್ದಾರೆ. ಎಸ್, ಹೌದು. ಆದ್ರೆ ಮತಾಂಧ ಶಕ್ತಿಗಳೆಲ್ಲಾದ್ರೂ ನೀವು ಭಾರತ್ ಮಾತಾ ಕಿ ಜೈ ಅನ್ನೋ ಜೈಕಾರ ಹಾಕಿದೆಲ್ಲಾದ್ರೂ ಕೇಳಿದೀರಾ? ಓಕೆ. ಮತಾಂಧ ಮೆರವಣಿಗೆಯಲ್ಲಿ ಭಾರತ್ ಮಾತೆಗೆ ಜೈಕಾರ ನಾವೇನಾದ್ರೂ ನೋಡಿದೇವಾ? ಒಂದೇ ಮಾತರಂ ಕೇಳಿಕೆ ನಮ್ಗೆ ಎಲ್ಲರೂ ಕೇಳಿದ್ಯಾ?
ಅವರ ಮಾನಸಿಕತೆ ಏನು ಅಂತ ಗೊತ್ತಾಗ್ತದೆ. ಜಿತೇಂದ್ರ ಕುಂದೇಶ್ವರ್ ಅವರು ಅವಾಗ್ಲೇ ಹೇಳಿದ್ರು, ಮತಾಂಧ ಶಕ್ತಿಗಳಿಗೆ ಅವರಿಗೆ ಇಂತಹ ಪ್ರೇರಣೆ ಸಿಕ್ಕಿದೆ ಎಲ್ಲಿಂದ ಅಂತ ಕೇಳಿದ್ರೆ ಇವರಿಗೆ ಮತ ಬೋಧನೆ ಆಗುತ್ತಲ್ಲ, ಆ ಮತ ಬೋಧನೆ ಎಲ್ಲಿ ಸಿಕ್ಕಿದೆ ಅವರಿಗೆ? ಚಿಕ್ಕಂದಿಂದ ಅವಳು ಹೋಗಿದ್ದಾಳಲ್ಲ ಮದ್ರಸಕ್ಕೆ, ಅಲ್ಲಿಂದ ಸಿಕ್ಕಿದೆ ಇಂತಹ ಶಿಕ್ಷಣ ಅವಳಿಗೆ. ಹಾಗಾಗಿ ಆ ಶಿಕ್ಷಣವನ್ನ ಇವಳು ಇವಾಗ ಹೊರಗಾಕಿದ್ದಾಳೆ. ಒಂದು ರೀತಿಯಲ್ಲಿ ಭಯದ ವಾತಾವರಣ ಏನು ಗೊತ್ತಾ? ಇವಳೊಬ್ಳು ವೈದ್ಯೆ, ಹೌದಪ್ಪ, ಕೊಳಕು ಹಿಂದೂಗಳು ಅಂತ ಹಿಂದೂಗಳನ್ನ ಸಂಬೋಧನೆ ಮಾಡಿದ್ದಾಳೆ. ಕೊಳಕು ಇವಳ ಮತದ ಮಾನಸಿಕ ಮನಸ್ಥಿತಿ, ಕೊಳಕು ಇವ್ರದು. ಸಿಕ್ಕಲ್ಲಿ ಹಿಂದೂಗಳನ್ನ ಧರ್ಮದ ಹೆಸರಿನಲ್ಲಿ ಕೊಲ್ತಾರಲ್ಲ. ನೀನ್ ಹಿಂದೂ, ನೀನ್ ಯಾವ ಮುಸ್ಲಿಮ ಅಂತ ಕೇಳ್ತಾರೆ, ಕಲ್ಮವನ್ನ ಅವರ ಬಾಯಿಂದ ಕೇಳಿಸ್ತಾರೆ, ಏನೋ ಅವರ ಮರ್ಮಾಂಗವನ್ನ ನೋಡಿ ಹಿಂದೂ ಮುಸಲ್ಮಾನ ನೋಡಿ ಅವರನ್ನ ಕೊಲ್ತಾರಲ್ಲ, ಅವಾಗ ಯಾರು ಕೊಳಕರು ಅಂತ ಅಷ್ಟು ಗೊತ್ತಾಗಲ್ವಾ ಹಿಂದೂಗಳಿಗೆ? ಇನ್ನೊಂದು ಹೆದರಿಕೆ ವಾತಾವರಣ ಏನು ಅಂತ ಹೇಳಿದ್ರೆ, ಇವಳು ಒಬ್ಳು ವೈದ್ಯೆ, ಹೌದಪ್ಪ, ಇವಳು ಎಷ್ಟು ಹಿಂದೂಗಳಿಗೆ ಅನ್ಯಾಯ ಮಾಡಿರ್ಬೋದು. ಅಂದ್ರೆ ಆ ರೀತಿ ದ್ವೇಷಿಸುವಂತಹ ಮೈಂಡ್ ಸೆಟ್ ಇರುವಂತಹ ವೈದ್ಯ ಅವಳು ಖಂಡಿತವಾಗಿ ಕೂಡ ಅವಳನ್ನ ವಿಚಾರಣೆ ಮಾಡಬೇಕು. ಅವಳಿಂದ ಯಾರೆಲ್ಲ ಅನ್ಯಾಯ ಇವಾಗ ನೋಡಿದ್ದಾರೆ, ಹಿಂದೂಗಳು ಯಾರಾದ್ರೂ ಅನ್ಯಾಯ ಆಗಿದ್ರೆ ಅವಳಿಂದ ಟ್ರೀಟ್ಮೆಂಟ್ ಪಡೆದು ಅವಳಿಂದ ಏನಾದ್ರೂ ಆಗಿದ್ರೆ ಖಂಡಿತವಾಗಿ ಅವರು ವಿಚಾರಣೆ, ಅವರು ಕಂಪ್ಲೇಂಟ್ ಗಳನ್ನ ಕೊಡಬೇಕು. ಒಂದನೇದು. ಎರಡನೇದು, ಇವಳು ಹಿಂದೂಗಳನ್ನ ಇಷ್ಟೊಂದು ದ್ವೇಷಿಸುವವಳು, ಭಾರತವನ್ನ ಇಷ್ಟೊಂದು ದ್ವೇಷಿಸುವವಳು, ಖಂಡಿತವಾಗಿ ಹಿಂದೂಗಳಿಗೆ ಒಬ್ಬ ವೈದ್ಯ ವೃತ್ತಿ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವಳನ್ನ ವೈದ್ಯಕ್ಕೆ ಅವ್ರು ಏನ ಲೈಸೆನ್ಸ್ ಕೊಟ್ಟಿದ್ದಾರೆ ಅದನ್ನ ಕ್ಯಾನ್ಸಲ್ ಮಾಡಬೇಕು ಒಂದನೇದಾಗಿ ಅಲ್ವಾ? ನಿಜವಾಗ್ಲೂ ಇಲ್ಲಿ ಮಾಡ್ಲೇಬೇಕು. ಮನಸ್ಸಿದೆ ಭಾರತವನ್ನ ದ್ವೇಷ ಮಾಡೋಳು ಭಾರತದ ಇರ್ಲಿಕ್ಕೆ ಲಾಯಕ್ಕಿಲ್ಲ ಅವಳು. ಖಂಡಿತವಾಗಿ ಲಾಯಕ್ಕಿಲ್ಲ ಭಾರತದಲ್ಲಿ ಇರ್ಲಿಕ್ಕೆ ಅವಳು. ವೈದ್ಯ ವೃತ್ತಿಯಿಂದಲೇ ಖಂಡಿತ. ಇನ್ನು ನಾಳೆ ಹೇಳ್ಬೋದು ಅವಳು, ನಾನು ಬರ್ದದಲ್ಲ, ನಂದು ಹ್ಯಾಕ್ ಆಗಿದೆ, ಈ ರೀತಿ ಹೇಳುವಂತದ್ದು ಇದೆ. ಕರೆಕ್ಟ್, ಹೌದಪ್ಪ. ಏನದು ನಮ್ದು ಸೈಬರ್ ಕ್ರೈಮ್ ಏನಾಗಿರೋ ಈ ತರ ಕ್ರೈಮ್ ಗಳನ್ನ ಯಾವ್ದು ಪ್ರೂವ್ ಮಾಡ್ಲಿಕ್ಕೆ ಆಗುದಿಲ್ಲ, ಆದ್ರೆ ಫೊರೆನ್ಸಿಕ್ ಇಂದ ಮಾಡ್ಲಿಕ್ಕೆ ಆಗ್ತದೆ. ಹಾಗಾದ್ರೆ ಸರ್ಕಾರ, ಇವಾಗ ರಾಜ್ಯ ಸರ್ಕಾರ ಯಾರ್ದಿದೆ ನಮ್ಗೆ ಗೊತ್ತಿದೆ, ಪ್ರೂವ್ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ. ನಾಳೆ ಅವಳ ಲೈಸೆನ್ಸ್ ಕ್ಯಾನ್ಸಲ್ ಮಾಡೋದಿಲ್ಲ ನೋಡಿ, ಅವಳು ತಿರ್ಗಾ ಅದೇ ಆಸ್ಪತ್ರೆ ತಿರ್ಗಾ ಕೆಲಸಕ್ಕೆ ಸೇರ್ತಾಳೆ. ಆ ರೀತಿಯ ವಾತಾವರಣ ಇದೆ ಕರ್ನಾಟಕದಲ್ಲಿ ಈಗ ಇಲ್ಲಿ ದೇಶದ ಮೇಲೆ ದ್ವೇಷ ಬರುವಂತ ಕಾರಣ ಬಹುಶಃ ಕೊಳಕು ಹಿಂದೂಗಳು, ಬಹುಶಃ ಅವಳುಗಳ ಪ್ರಕಾರ ಅಲ್ಲ. ಅವಳು ಇಡೀ ದೇಶಕ್ಕೂ ಗೊತ್ತಿದೆ, ಎಲ್ಲ ಹಿಂದೂಗಳಿಗೆ ಕೊಳಕು ಮನಸ್ಥಿತಿ ಯಾರ್ದು ಅಂತ ಗೊತ್ತಿದೆ, ಬಿಟ್ಟು ಹೇಳ್ಬೇಕಂತಿಲ್ಲ. ಮತಾಂಧ ಶಕ್ತಿಗಳು ಯಾರು ಅಂತ ಗೊತ್ತಿದೆ. ಇಡೀ ವಿಶ್ವದಲ್ಲಿ ಕೂಡ ಎಲ್ಲೆಲ್ಲಿ ಇವಳಂತ ಮಾನಸಿಕ ಸ್ಥಿತಿ ಅವ್ರು ಇದಾರಲ್ವಾ, ಅಲ್ಲೆಲ್ಲೂ ಕೂಡ ಶಾಂತಿ ಕೆಲಸ ಇಲ್ಲ. ಮತ್ತೆ ಅವರು ಶಾಂತಿ ಅಂತ ಹೇಳ್ತಾರೆ. ಹಾಗಾಗಿ ಇಂತಹ ಮನಸ್ಥಿತಿ ಅವಳನ್ನು ನಾನು ಖಂಡಿತವಾಗಿ ಖಂಡನೆ ಮಾಡ್ತೇನೆ. ಮತ್ತೆ ನಾನು ಈ ಮೂಲಕ ಎಲ್ಲ ಹಿಂದೂಗಳಲ್ಲಿ ನಾನು ಒಂದು ವಿನಂತಿಯನ್ನ ಮಾಡ್ತೇನೆ, ಅವಳಿಂದ ಯಾರಾದ್ರೂ ಟ್ರೀಟ್ಮೆಂಟ್ ತಗೊಂಡಿದ್ರೆ, ಏನಾದ್ರೂ ಅನ್ಯಾಯ ಆಗಿದ್ರೆ ಖಂಡಿತವಾಗಿ ಅದನ್ನ ಪೊಲೀಸ್ ಸ್ಟೇಷನ್ಗೆ ತಿಳಿಸುವಂತ ಕೆಲಸ ಆಗ್ಬೇಕು. ಇಂಥವಳು ದ್ವೇಷಿಸುವಳು ಖಂಡಿತವಾಗಿ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ ಒಳ್ಳೆ ರೀತಿಯಲ್ಲಿ, ಅಲ್ವಾ? ಎಸ್ ಸರ್, ಎಸ್ ಸರ್. ಓಕೆ ಸರ್, ಥ್ಯಾಂಕ್ ಯು, ಧನ್ಯವಾದ. ಇದು ಪ್ರದೀಪ್ ಸರಿಪಾಳ್ ಅವರು, ಬಜರಂಗದಳ ಮುಖಂಡರು. ಯಾಕಂದರೆ ನಮ್ಮ ದೇಶದಲ್ಲೇ ಅಲ್ಲ, ನಮ್ಮ ಮಂಗಳೂರಿನಲ್ಲೇ ಇಂತಹ ವಿಕೃತ ಮೈಂಡ್ಸೆಟ್ ಇದ್ದಾರೆ ಅನ್ನುವಂಥದ್ದೇ ಭಾಳಷ್ಟು ಶಾಕಿಂಗ್ ಆಗಿರುವಂತಹ ಸಂಗತಿ. ಇವುಗಳ ಮೇಲೆ ಕಠಿಣವಾಗಿರುವಂಥ ಕ್ರಮವನ್ನು ತೆಗೆದುಕೊಳ್ಳಲೇಬೇಕು. ಒಂದು ಭಯ ಆಗುತ್ತೆ, ಇಂತಹ ಮೈಂಡ್ಸೆಟ್ಗಳು ನಮ್ಮಲ್ಲಿ ಇದೆ, ಅವರುಗಳ ಸುತ್ತಮುತ್ತ ನಾವುಗಳು ಬದುಕ್ತಿದ್ದೀವಿ ಅಂತ ಬಂದಾಗ ವೆರಿ ಡೇಂಜರಸ್. ಅದು ಕೂಡ ವೃತ್ತಿಯಲ್ಲಿ ವೈದ್ಯ ಆಗಿರುವಂತಹ ಹಾಫಿಫಾ ಫಾತಿಮಾ ಅವರ ಈ ಮೈಂಡ್ಸೆಟ್ ಇದೆಯಲ್ವಾ, ಭಾಳಷ್ಟು ಡೇಂಜರ್ ಆಗಿರುವಂತಹ ವಿಚಾರ ಇದು. ಎಸ್, ಅಂಥವರನ್ನು ನೇರವಾಗಿ ಇದು ಬಹಳಷ್ಟು ಬೇಸರ ತರುವಂತಹ ಸಂಗತಿ. ಇಂತಹ ಕೊಳಕು ಮೈಂಡ್ಸೆಟ್ಗಳು ನಮ್ಮ ಸಮಾಜದಲ್ಲಿದೆ, ಅದು ಕೂಡ ನಮ್ಮ ಮಂಗಳೂರಿನಲ್ಲಿದೆ, ಅದು ಕೂಡ ಉನ್ನತ ಸ್ಥಾನಮಾನದಲ್ಲಿ ವೈದ್ಯೆಯಾಗಿರುವಂತಹ ಈ ಆಫಿಫಾ ಫಾತಿಮಾ ಅವರ ಮೈಂಡ್ಸೆಟ್ ನಮ್ಮ ದೇಶವನ್ನು ದ್ವೇಷಿಸ್ತಾಳಂತೆ. ಅದರಲ್ಲೂ ಕೂಡ ಕೊಳಕು ಹಿಂದೂಗಳು ಆಕೆಯ ಹಿಂದೆ ಬಿದ್ದಿದ್ದಾರಂತೆ, ಅವರನ್ನು ಕಂಡ್ರೆ ಆಗಲ್ಲಂತೆ, ಅವರಿಂದ ಕಾಪಾಡಬೇಕಂತೆ. ಅಲ್ಲ, ಯಾರಿಗೂ ಕೂಡ ಕೆಲಸ ಇಲ್ಲ ಬೇರೆ. ಹಾಗಾದರೆ ಇಂತಹ ಒಂದು ಮೈಂಡ್ಸೆಟ್ಗಳ ಹಿಂದೆ ಹೋಗೋದಕ್ಕೆ ಗೊತ್ತಿಲ್ಲ.
ಬಹಳಷ್ಟು ಬೇಸರ ತರುತ್ತೆ. ಇಂತಹ ಭಯಾನಕವಾಗಿರುವಂತಹ ಡೇಂಜರಸ್ ಆಗಿರುವಂತಹ ಮೈಂಡ್ಸೆಟ್ಗಳ ಜೊತೆ ನಾವು ಬದುಕ್ತಾ ಇದ್ದೀವಿ ಅನ್ನುವಂಥ ನಿಟ್ಟಿನಲ್ಲಿ ಅಂಥವರಿಗೆ ನಮ್ಮ ದೇಶ ದ್ವೇಷಿಸುವಂತಹ ವಸ್ತಾದರೆ, ದ್ವೇಷಿಸುವಂಥ ಸ್ಥಳ ಆದರೆ ನೇರವಾಗಿ ಪಾಕಿಸ್ತಾನಕ್ಕೆ ಹೋಗ್ಬೋದು. ಅವರುಗಳಿಗೆ ಕಾಯ್ತಾ ಇರ್ತಾರೆ ಇಂಥ ಮೈಂಡ್ಸೆಟ್ಗಳಿಗೆ. ವೆಲ್ಕಮ್ ಅವ್ರುಗಳಿಗೆ. ನಾವುಗಳು ಕೂಡ ನಿಮ್ಮಿಂದಲೇ ನಮ್ಮ ದೇಶ ಬೆಳಗ್ತಾ ಇದೆ, ನಿಮ್ಮಿಂದಲೇ ನಮ್ಮ ದೇಶ ಭಾಳಷ್ಟು ಉದ್ಧಾರ ಆಗ್ತಾ ಇದೆ ಅನ್ನೋದು ನಮ್ಮಗಳ ಮೈಂಡ್ಸೆಟ್ಗಳಲ್ಲೇ ಎಲ್ಲ. ನೀವುಗಳು ಹೋದರೆ ಏನೂ ಕೂಡ ಆಗಲ್ಲ, ಯಾಕಂದರೆ ಅಂಥ ಮೈಂಡ್ಸೆಟ್ ಯಾವತ್ತೂ ಕೂಡ ಒಳ್ಳೆಯದಲ್ಲ. ಎಲ್ಲವೂ ಕೂಡ ನಮ್ಮ ದೇಶ ತಮ್ಮಗಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಟ್ಟಿದೆ, ವೃತ್ತಿಯಲ್ಲಿ ವೈದ್ಯರಾಗಿದ್ದೀರಿ, ಒಳ್ಳೆಯ ಸ್ಥಾನಮಾನವನ್ನು ಕೊಟ್ಟಿದೆ, ಅನ್ನ ಆಹಾರ ನೀರು ಎಲ್ಲವೂ ಕೂಡ ಕೊಟ್ಟಿದೆ. ನಮ್ಮ ದೇಶದಲ್ಲೇ ಹುಟ್ಟಿ ಬೆಳೆದು ಅನ್ನ ಆಹಾರವನ್ನು ತಿಂದು ದ್ರೋಹ ಬಗೆತೀರಲ್ವಾ, ದ್ವೇಷಿಸ್ತೀರಲ್ವಾ, ಏನು ಮೈಂಡ್ಸೆಟ್ ತಮ್ಮಗಳದು ಗೊತ್ತಿಲ್ಲ. ಇಂತಹ ಮೈಂಡ್ಸೆಟ್ಗಳು ನಮ್ಮಲ್ಲಿ ಇದೆ. ಭಾಳಷ್ಟು ಶಾಕ್ ಆಗುತ್ತೆ ನೋಡಿದಾಗ. ಅಂತೂ ಆಸ್ಪತ್ರೆಯವರು ಒಳ್ಳೆಯ ಕೆಲಸವನ್ನು ಮಾಡಿದಿರಿ, ಆಕೆಯನ್ನು ವೃತ್ತಿಯಿಂದ ವಜಾ ಮಾಡಿದಿರಿ. ಅಟ್ ದ ಸೇಮ್ ಟೈಮ್ ಆಕೆಯ ಮೇಲೆ FIR ದಾಖಲಾಗಿದೆ ಪಾಂಡೇಶ್ವರ ಪೊಲೀಸ್ ಠಾಣೆಯಲ್ಲಿ. ಇಷ್ಟೇನಾ ಅನ್ನುವಂತಹ ಪ್ರಶ್ನೆ. ಭಾಳಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಸನ್ನು ಹಾಕ್ತಾ ಇದ್ರಿ, ಆಕೆಗೆ ಶಿಕ್ಷೆ ಆಗಬೇಕು ಅನ್ನೋಂಥದ್ದು. ಬಟ್ ನಮ್ಮ ಕಾನೂನಾತ್ಮಕವಾಗಿರುವಂತಹ ದೇಶ ವಿರೋಧಿ ಆ್ಯಕ್ಟಲ್ಲಿ ಹಾಗೆ ಇರುವಂಥದ್ದು. ಸೊ ದ್ಯಾಟ್ಸ್ ವೈ. ಹಾಗಿದ್ದಾಗ ಆದರೆ ಇಂತಹ ಮೈಂಡ್ಸೆಟ್ಗಳು ಬಹಳಷ್ಟು ಅಪಾಯ ನಮ್ಮ ಸಮಾಜಕ್ಕೆ. ಬಿ ಅವೇರ್ ಅಂತ ಹೇಳ್ತಾ, ಇದು ಒಂದು ಪ್ರಮುಖವಾಗಿರುವಂತಹ ಸುದ್ದಿ. ಇವತ್ತಿನ ದಿನ ನಡೆದಿರುವಂಥದ್ದು ಮತ್ತೊಂದು ಪ್ರಮುಖವಾಗಿರುವಂತಹ ಸುದ್ದಿ ಇದೆ. ಬಹಳಷ್ಟು ನಾಚಿಕೆಗೇಡಿನ ಸಂಗತಿ ಒನ್ಸ್ ಅಗೇನ್ ಅದು. ಯಾಕಂದರೆ ನಮ್ಮ ಮಂಗಳೂರು ಯಾಕೆ ಇಂತಹ ಮನಸ್ಥಿತಿಗಳಿಗೆ ಕಾರಣ ಆಗ್ತಾ ಇದೆ ಅನ್ನೋಂಥದ್ದು ಗೊತ್ತಿಲ್ಲ. ಒಬ್ಬ ವ್ಯಕ್ತಿಯನ್ನು 25 ಜನರು ಸೇರಿಕೊಂಡು ಬೇಕಾಬಿಟ್ಟಿ ಹಲ್ಲೆ ನಡೆಸಿ ಹತ್ಯೆ ಮಾಡಿದ್ದಾರೆ. ಕೈಯಿಂದ ಹೊಡೆದು, ಕಾಲಿನಿಂದ ತುಳಿದು, ಸಿಕ್ಕ ಕೈಯಲ್ಲಿ ಬ್ಯಾಟಿಂದ ವಿಕೆಟಿಂದ ಹೊಡೆದು, ಬೆನ್ನು ಮೂಳೆಯನ್ನು ಮುರಿದು ಹಾಕಿ ಒಬ್ಬ ವ್ಯಕ್ತಿಯ ಹತ್ಯೆ ಮಾಡಿರುವಂತಹ ನಮ್ಮ ಮಂಗಳೂರಿನಲ್ಲಿ ನಡೆದಿರುವಂತಹ ಹೇಯವಾಗಿರುವಂತಹ ಕೃತ್ಯ ಏನದು, ಆ ಬಗ್ಗೆ ಡೀಟೇಲ್ಸನ್ನು ಕೊಡ್ತೀನಿ. ಸಣ್ಣ ಬ್ರೇಕ್ ನಂತರ ಟೇಕ್ ಅ ಬ್ರೇಕ್.